कुंज विहारी जयो राधा माधव कुंज विहारी जय गोपी जन वल्लभ गिरिवरधारी जय गोपी जन वल्लभ गिरिवरधारी यशोदनंदन ब्रज जनरंजना यशोदनंदन ब्रज जनरंजना यमुना तीरा वनचारी यमुना तीरा वनचारी यमुना तीरा वनचारी जय राधा माधव कुंज विहारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम 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 हरे हरे ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 11 ವಿಶ್ವರೂಪ ಸಂದರ್ಶನ ಯೋಗ ಅಥವಾ ವಿಶ್ವರೂಪ ದರ್ಶನ ಯೋಗ. ನಿಮಗೆಲ್ಲರಿಗೂ ಇವತ್ತಿನ ಈ ಅಧ್ಯಾಯಕ್ಕೆ ಸ್ವಾಗತ. ಎಲ್ರಿಗೂ ನನ್ನ ಸೌಂಡ್ ಕೇಳಿಸ್ತಾ ಇದೆ ಮತ್ತೆ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹರೇ ಕೃಷ್ಣ. ಹೌದು ಪ್ರಭುಜಿ. ಹರೇ ಕೃಷ್ಣ. ಹೌದು ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸುಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರೇ ವೃಷಭಾನುಸುತೆ ದೇವೇ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ.
ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಿನ್ನೆ ಪೂರ್ತಿಯಾಗಿ ನೋಡಿದ್ದು ಹೇಗೆ ಭಗವಂತ ಎಲ್ಲೆಡೆ ಇದ್ದಾನೆ, ಅವನ ಅನಂತ ರೂಪ, ಅನಂತವಾದ ವಿಸ್ತರಣೆ ಅಥವಾ ಅನಂತವಾದ ವೈಭವ, ಅನಂತವಾದ ಸಿರಿ. ಸೊ ಅವನು ಹೇಳ್ತಾ ಇರುವಂತದ್ದು ಏನಂದ್ರೆ ಇವೆಲ್ಲ ಏನೋ ಒಂದು ಕಿಡಿಯಂತೆ ಅವನಿಂದ ಬಂದಿರುವಂತಹದ್ದು. ಆದರೆ ಎಲ್ಲ ಸುಂದರ ಸೃಷ್ಟಿ ಈ ವಿಶ್ವದಲ್ಲಿ ಮತ್ತು ಅವನ ವೈಭವದ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲ ಒಂದು ಮುಖ್ಯವಾದದನ್ನ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇದಕ್ಕೂ ತುಂಬಾ ಅಂದ್ರೆ ಬಹಳ ಇದೆ, ಅದು ಅನಂತ, ಅವನ ವಿಸ್ತರಣೆ ಅನ್ನುವಂಥದ್ದು, ಅವನ ವೈಭವ ಅನ್ನುವಂತಹದ್ದು. ಆದರೆ ಆಮೇಲೆ ಅವನು ಹೇಳ್ತಾನೆ, ಯಾಕೆ ಒಂದೇ ಒಂದು ಅಂಶ ಇದನ್ನೆಲ್ಲ ನೀನು ಯಾಕೆ ಇದನ್ನೆಲ್ಲ ಅರ್ಜುನ ಕೇಳ್ದ ಅಂತ ಅವನು ಹೇಳ್ದ, ಅದು ಎಲ್ಲದರ ಬಗ್ಗೆ. ಆದ್ರೆ ಹೇಳ್ತಾನೆ ಒಂದೇ ಒಂದು ಏಕಾಂಶ ಅಂದ್ರೆ ಒಂದೇ ಒಂದು ಅಂಶದಿಂದ ಇಡೀ ವಿಶ್ವವನ್ನು ನಾನು ವ್ಯಾಪಿಸಿಕೊಂಡಿದ್ದೇನೆ, ಇದೆಲ್ಲ ಯಾಕೆ ನಿನಗೆ ಅಂತ ಅಂದ್ರೆ ಆ ರೀತಿಯಾಗಿ ಅವನು ಹೇಳ್ತಾನೆ. ಮತ್ತೆ ಭಕ್ತಿಯ ಬಗ್ಗೆ ನಿನ್ನೆ ಆಕ್ಚುಲಿ ಪೂರ್ತಿಯಾಗಿ ಹೇಗೆ ಅವನು ಹೇಳ್ತಾನೆ, ಏನು ಭಗವಂತನನ್ನು ಅರಿಯುವುದು ಹೇಗೆ, ಅವನನ್ನು ಅರಿಯುವುದು, ಪೂರ್ತಿಯಾಗಿ ಅರಿಯುವುದು ಅವನು ಕೊಡುವಂತಹ ಬುದ್ಧಿಯೋಗದಿಂದ. ಆ ಬುದ್ಧಿ ನಮಗೆ ಬರಬೇಕಂದ್ರೆ ನಾವು ಅವನಿಗೆ ಶರಣಾಗತರಾಗಬೇಕು ಮತ್ತು ಅವನನ್ನ ಅಂದ್ರೆ ದೇವೋತ್ತಮ ಪರಮಪುರುಷ ಅಂತ ನಾವು ಅವನಿಗೆ ಶರಣಾಗತರಾಗಿ ಅವನನ್ನು ಅರಿಯುವ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿ ಅವನು ನಮಗೆ ಅವನ ಅಚಿಂತ್ಯ, ಆದರೆ ಅವನು ಚಿಂತೆಗೆ ದೂರನಾದವನು, ಅವನೇ ಎಲ್ಲದರ ಮೂಲನೂ ಅವನು ಅನ್ನುವಂಥದ್ದನ್ನು ನಾವು ನಿನ್ನೆ ನೋಡಿದ್ವಿ. ಭಗವಂತನ ಸರ್ವೋಚ್ಚ ಸ್ಥಾನವನ್ನ ಅರ್ಜುನ ಸ್ವೀಕಾರ ಮಾಡ್ತಾನೆ. ಅವನು ಹೇಳ್ತಾನೆ, ಅಸಿತ, ದೇವಲ, ವ್ಯಾಸ ಅಂತಹ ಮಹರ್ಷಿಗಳು ನಿನ್ನ ಬಗ್ಗೆ ಹೇಳಿದ್ದಾರೆ, ಅದೆಲ್ಲವನ್ನು ನಾನೀಗ ನಿನ್ನಿಂದಲೇ ಸ್ವತಃ ತಿಳಿದುಕೊಳ್ತಾ ಇದ್ದೇನೆ ಅನ್ನೋದನ್ನು ಸಹಿತ ಹೇಳ್ತಾನೆ. ಸೊ ಹೀಗೆ ಇವತ್ತು ಏಕಾಂಶ ಅಂದ್ರೆ ಒಂದೇ ಅಂಶದಲ್ಲಿ ಹೇಗೆ ಅವನು ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ ಅನ್ನೋದನ್ನ ಅರ್ಜುನ ತೋರಿಸ್ಲಿಕ್ಕೆ ಕೇಳ್ತಾನೆ. ಅದನ್ನ ಭಗವಂತ ತೋರಿಸ್ತಾನೆ. ಅದನ್ನು ನೋಡಿದ ತಕ್ಷಣ ಅರ್ಜುನಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಭಯ ಆಗತ್ತೆ ಅವನಿಗೆ. ಒಂದೇ ಸಮನೆ ಭಗವಂತನ ಕುರಿತಾಗಿ ಅವನು ಪ್ರಾರ್ಥನೆಯನ್ನ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನನ್ನ ಚಿತ್ತಸ್ವಾಸ್ಥ್ಯಗಳದಿದೆ, ನೀನು ನನಗೆ ನಿನ್ನ ಮೂಲ ರೂಪಕ್ಕೆ ಬಾ ಅಂತ ಹೇಳ್ತಾನೆ. ಅದಕ್ಕೂ ಮೊದಲು ಅವನು ಹೇಳ್ತಾನೆ, ನಿನ್ನ ಚತುರ್ಭುಜ ನಾರಾಯಣನ ರೂಪವನ್ನು ಸಹಿತ ನಾನು ನೋಡಲು ಬಯಸ್ತೇನೆ, ನೀನು ನನಗೆ ಚತುರ್ಭುಜ ನಾರಾಯಣನ ರೂಪವನ್ನು ಸಹಿತ ತೋರಿಸು ಅಂತ ಹೇಳಿ ಚತುರ್ಭುಜ ನಾರಾಯಣನ ರೂಪವನ್ನು ನೋಡಿ ಅವನು ಆಮೇಲೆ ಏನು ಮಾಡ್ತಾನೆ, ತನ್ನ ಮೂಲ 2 ಕೈಗಳ ರೂಪಕ್ಕೆ ಬರ್ತಾನೆ. ಸೊ ಇವತ್ತಿನ ಈ ಅಧ್ಯಾಯವನ್ನು ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ. ಪ್ರಮಿಳಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಅರ್ಜುನ ಹೀಗೆ ಹೇಳಿದೆನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಗಿದೆ. ಈಗ ಅವನು ಭಗವಂತನಿಂದ ಎಲ್ಲ ಕೇಳಿದ ಮೇಲೆ ಅವನ ಮೋಹ ನಾಶವಾಗಿದೆ. ಆ ಮೋಹ ಅಂದ್ರೆ ಒಂದು ಭ್ರಮೆಯಲ್ಲಿದ್ದ ಅವನೀಗ. ಸೊ ಈಗ ಅದೆಲ್ಲ ಹೋಗಿದೆ ಅವನಿಗೆ. ಯಾಕೆಂದ್ರೆ ಅವನಿಗೆ ಅರ್ಥವಾಗಿದೆ ಪೂರ್ತಿಯಾಗಿ ಕೃಷ್ಣ ಅಂದ್ರೆ ಯಾರು ಮತ್ತು ಹೇಗೆ ಇಡೀ ಸೃಷ್ಟಿ ಎಲ್ಲದಕ್ಕೂ ಮೂಲ ಕಾರಣ ಅವನು ಅನ್ನುವಂತಹದ್ದು. ಅದರಿಂದ ಕೃಷ್ಣನ ಹತ್ರ ಆಗದೇ ಇರೋದು ಯಾವುದೂ ಇಲ್ಲ. ಸೊ ಇಲ್ಲಿ ಅವನ ಅರ್ಥ ಮಾಡ್ಕೊಂಡು ಅವನು ಹೇಳ್ತಾನೆ,
ನೀನು ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ನನಗೆ ಹೇಳಿದೆ ಅಂತ ಹೇಳ್ತಾನೆ. ಆಮೇಲೆ ನೆಕ್ಸ್ಟ್ ಯಾರು ಓದ್ತೀರಾ? ಸ್ವಲ್ಪ ಜಾಸ್ತಿ ಇದೆ ಕಂಟೆಂಟು, ಅದಕ್ಕೆ ಶ್ಲೋಕ ಹಾಕಿಲ್ಲ ಕೆಲವೊಂದು ಕಡೆ ಮಿಡ್ಲಲ್ಲಿ. ಅಮಿತಾ ಮಾತಾಜಿ 11.2 11.3 ಓದಿ. ಕಮಲ ನೇತ್ರನೇ ಪ್ರತಿಯೊಂದು ಜೀವಿಯ ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದನು. ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಪರಮ ಪ್ರಭುವೇ, ಪುರುಷೋತ್ತಮನೇ, ನೀನು ನನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವದ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನಿನ್ನ ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಇಲ್ಲಿ ಮೊದಲನೇದಾಗಿ ಹೇಳ್ತಾನೆ, ನೀನು ಜೀವಿಯ ಹುಟ್ಟು ಮತ್ತೆ ಸಾವಿನ ವಿಷಯವನ್ನ, ಹೇಗೆ ಜೀವಿ ಹುಟ್ಟುತ್ತಾನೆ, ಹೇಗೆ ಜೀವಿ ಸಾಯ್ತಾನೆ ಅಲ್ವಾ, ಹೇಗೆ ಸಾವು ಅಂದ್ರೆ ಏನು ಅಂದ್ರೆ ನಿಜವಾದದ್ದು ಸಾವೇ ನಮಗೆ ಪ್ರಮುಖ ಘಟನೆ ಆಗಬೇಕು ಜೀವನದಲ್ಲಿ, ಅದೆಲ್ಲವನ್ನು ಅವನು ತಿಳ್ಕೊಂಡಿರ್ತಾನೆ. ಯಾಕೆಂದ್ರೆ ಸಾವಿನ ನಂತರದ ಬದುಕು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅದೆಲ್ಲವನ್ನ ಈಗ ಅವನು ಕೇಳಿದಾನೆ. ಜೀವಿ ಅಂದ್ರೆ ಯಾರು ಅನ್ನೋದು ಅವನಿಗೆ ಅರ್ಥ ಆಗಿದೆ, ನಾವೆಲ್ಲ ಯಾರು ಅನ್ನುವಂಥದ್ದು ಅವನಿಗೆ ಅರ್ಥವಾಗಿದೆ. ಯಾಕೆಂದ್ರೆ ನಾವೆಲ್ಲ ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಹೆಚ್ಚು, ಅನ್ನಮಯ ಕೋಶದಲ್ಲಿಯೇ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಆಧ್ಯಾತ್ಮಿಕವಾಗಿ ಅಥವಾ ನಮ್ಮ ಅಂತರಂಗಿಕವಾಗಿ ನಾವೇನೋ ಮಾಡ್ತಾ ಇರೋದಿಲ್ಲ, ಜ್ಞಾನ ಇಲ್ಲ ಅಂದ್ರೆ. ಅದ್ರಿಗೆ ಅವನಿಗೆ ಅರ್ಥವಾಗಿದೆ. ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಅವನ ವೈಭವಗಳನ್ನ, ಭಗವಂತನ ಸಿರಿಯನ್ನ ಅರ್ಥ ಮಾಡಿಕೊಂಡಿದ್ದಾನೆ. ಮತ್ತೆ ಅಷ್ಟೇ ಅಲ್ಲ, ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ ನಿನ್ನನ್ನ. ಈಗ ಭಗವಂತ ಏನ್ ಹೇಳ, ಈಗ ಅವನು ಭಗವಂತನನ್ನ ನೋಡ್ತಾ ಇದ್ದಾನೆ ವಾಸ್ತವ ಸ್ಥಿತಿಯಲ್ಲಿ ಅವನ ಮುಂದೆ. ಇಷ್ಟು ದಿವಸ ಅವನು ನೋಡಿದ್ದೇನು, ಇಷ್ಟು ದಿವಸ ಅವನು ನೋಡಿದ್ದು ಅವನನ್ನ, ಇದರಲ್ಲೂ ಇವತ್ತಿನ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾನೆ ಅವನು. ಎಷ್ಟು ದಿವಸ ನಾನು ನಿನ್ನನ್ನು ಯಾವ ತರ ನೋಡ್ಬಿಟ್ಟೆ ಅಂತ. ಸೊ ಪ್ರಾರ್ಥನೆಯನ್ನ ಮಾಡ್ಕೊಂಡ್ಮೇಲೆ, ಈ ವಿಶ್ವದ ಅಭಿವ್ಯಕ್ತಿಯಲ್ಲಿ ನೀನು ಹೇಗೆ ಪ್ರವೇಶಿಸಿರುವೆ, ಇಡೀ ಅಭಿವ್ಯಕ್ತಿ ಐಹಿಕ ಪ್ರಪಂಚದಲ್ಲಿ, ವಿಶ್ವದ ಈ ಲೋಕಗಳನ್ನು ನೀನು ಹೇಗೆ ಪ್ರವೇಶ ಮಾಡಿರುವೆ. ಯಾಕೆಂದ್ರೆ ಅದೆಲ್ಲ ಇರ್ಲಿಕ್ಕೆ ಕಾರಣ ಭಗವಂತ ಅಲ್ಲಿ ಇರುವುದು. ಅದರಿಂದ ಅದನ್ನು ನಾನು ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾನೆ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಶ್ಲೋಕ 11.4 ಓದ್ತೀರಾ ಮಾತಾಜಿ? ನಾನು ಓದ್ಲಾ ಗಾಯತ್ರಿ ಮಾತಾಜಿ ಓದ್ತಾರೆ ಆಮೇಲೆ. ಹರೇ ಕೃಷ್ಣ. ಓ ಪ್ರಭುವೆ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀವು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಸೊ ನೀನು ನೋಡ್ಲಿಕ್ಕೆ ಅದನ್ನ, ಅಂದ್ರೆ ನಿನಗೆ ಅನಿಸುತ್ತೆ ನಾನು ಅದನ್ನ ನೋಡಬಹುದು ಅಂದ್ರೆ ಮಾತ್ರ ನೀನು ನನಗೆ ಆ ವಿಶ್ವರೂಪವನ್ನ ತೋರಿಸು ಅಂತ ಅರ್ಜುನ ಬೇಡ್ಕೊಳ್ತಾನೆ. ಕಂಟಿನ್ಯೂ ಮಾಡಿ ಮಾತಾಜಿ. ನೆಕ್ಸ್ಟ್ 11.5. ದೇವೋತ್ತಮ ಪರಮಪುರುಷನು ಹೇಳಿದನು. ಪ್ರಥೇಯ ಅಂತ ಆಗ್ಬೇಕು. ಕುಂತಿ ಹೆಸರದು. ಪ್ರೇತಾಯ ಮಗನಾದ ನನ್ನ ಪ್ರೀತಿಯ ಅರ್ಜುನನೇ, ನನ್ನ ಸಿರಿಗಳನ್ನು, ನಾನಾ ವಿಧವಾದ ದಿವ್ಯ ವರ್ಣಗಳ ನನ್ನ ಕೋಟ್ಯಾಂತರ ರೂಪವನ್ನು ನೋಡು. ಅಲ್ಲಿ ಪೃಥೆಯ ಮಗ, ಅದು ಪ್ರಥಯ ಆಗಿದೆ. ಪ್ರಥೆ ಅಂದ್ರೆ ಕುಂತಿ. ಪೃಥೆಯ ಮಗನಾದ ಅರ್ಜುನನೇ, ನನ್ನ ಪ್ರೀತಿ ಅರ್ಜುನ ಅಂತ ಹೇಳ್ತಾನೆ. ಯಾಕೆಂದ್ರೆ ಇಲ್ಲಿ ಅವನ ಕೋಟ್ಯಾಂತರ ರೂಪವನ್ನು, ಅಂದ್ರೆ ವಿವಿಧ ಬಣ್ಣಗಳಿಂದ, ದಿವ್ಯ ವರ್ಣಗಳಿಂದ ಕೂಡ್ಕೊಂಡಿದೆ. ಅದು ಅಷ್ಟು ಕಲರ್ಫುಲ್ ಆಗಿದೆ ಅವನ ರೂಪ. ಅದನ್ನ ಇಲ್ಲಿ ನೋಡು ಅಂತ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಪ್ರಮೀಳಾ ಮಾತಾಜಿ. ಅರ್ಜುನ, ನೀನು ಏನನ್ನು ನೋಡಲು ಬಯಸುತ್ತೀಯೋ ಅದನ್ನೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನನ್ನು ನೋಡಲು ಬಯಸುತ್ತಿದೆಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸಬಹುದೋ ಅದನ್ನೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದುದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇವೆ. ಅದು 11.8 ಓದ್ಲಾ ಸ್ವಾಮೀಜಿ? ಓದಿ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯ ಯೋಗವನ್ನು ನೋಡು. ಈ ಕಡೆ ಅವನಿಗೆ ಕಾಣಿಸ್ತಾ ಇದೆ. ಈಗ ನಾವು ಹೇಗೆ ಲೈವ್ ಟೆಲಿಕಾಸ್ಟ್ ಟಿವಿಲಿ ನೋಡ್ತೀವಲ್ಲ,
ಎಲ್ಲ ಒಂದು ಬಾಕ್ಸ್ ಅಲ್ಲಿ ನಮ್ಗೆಲ್ಲ ಕಾಣಿಸುತ್ತೆ, ಬೇರೆ ಕಡೆ ಆಗೋದಿಲ್ಲ. ಕ್ಯಾಮ್ರಾ ಯಾವ ಕಡೆ ತಿರುಗಿಸ್ತಾರೋ ಹಾಗೆ. ಸೊ ಇಲ್ಲಿ ಕ್ಯಾಮ್ರಾ ಅಂದ್ರೆ ಯಾವುದು? ಅರ್ಜುನ ಏನನ್ನ ನೋಡ್ಲಿಕ್ಕೆ ಬಯಸ್ತಾನೋ ಅದು. ಅರ್ಜುನನ ಅಂತರಂಗದ ಇದು ಈ ದಿವ್ಯ ಕಣ್ಣುಗಳು. ಅದರಲ್ಲಿ ಅವನು ಏನನ್ನ ನೋಡ್ಲಿಕ್ಕೆ ಬಯಸ್ತಾನೋ ಅದನ್ನೆಲ್ಲ ಅಲ್ಲಿ ಅವನು ನೋಡ್ತಾನೆ. ಅದರಿಂದ ಅಂತಹ ವಿಶ್ವರೂಪವನ್ನ ಇಲ್ಲಿ ನೀ ನೋಡು, ಚರಾಚರವಾದದ್ದೆಲ್ಲ ಇಲ್ಲಿದೆ ಅಂತ ಹೇಳ್ತಾನೆ. ಅಂದ್ರೆ ಅವನ ಸೃಷ್ಟಿಯಲ್ಲಿರುವ, ಅವನ ಸೃಷ್ಟಿಯ ಪೂರ್ತಿ ಅರ್ಜುನ ಏನನ್ನ ನೋಡ್ಲಿಕ್ಕೆ ಬಯಸ್ತಾನೋ ಅದೆಲ್ಲ ಅವನಿಗೆ ಅಲ್ಲಿ ಕಾಣಿಸುತ್ತೆ. ಆದ್ರೆ ಅದನ್ನ ನೀನೀಗ ನಮ್ಮ ಈ ಚರ್ಮಚಕ್ಷುವಿನಿಂದ ನೋಡ್ಲಿಕ್ಕೆ ಅದನ್ನ ಸಾಧ್ಯವಿಲ್ಲ. ಈ ಭೌತಿಕ ಕಣ್ಣುಗಳಿಂದ ನಾವು ಅದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇವೆಲ್ಲ, ಈ ಕಣ್ಣು ಅಪರಿಪೂರ್ಣ. ನಮ್ಮ ನಮ್ಮ ಇಂದ್ರಿಯಗಳೆಲ್ಲವೂ ಅಪರಿಪೂರ್ಣ, ಪೂರ್ಣ ಅಲ್ಲ. ಯಾಕೆಂದ್ರೆ ಅದಕ್ಕೆ ಲಿಮಿಟೇಷನ್ಸ್ ಇದೆ ಅಲ್ವಾ? ಅದು ಹೆಚ್ಚು ಹತ್ತಿರದ್ದು ಅಥವಾ ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ದೂರ ಇದ್ದದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಲಿಮಿಟೇಷನ್ ಇದೆ. ಅದರಿಂದ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ ನಿನಗೆ ನಾನು ದಿವ್ಯ ಕಣ್ಣುಗಳನ್ನ ಕೊಡ್ತೇನೆ, ದಿವ್ಯವಾದ ದಿವ್ಯ ಚಕ್ಷುವನ್ನ ನಾನು ನಿನಗೆ ಕರುಣಿಸ್ತೇನೆ. ಅದರಿಂದ ಅದರ ನಂತರ ನೀನು ನನ್ನ ಈ ಐಶ್ವರ್ಯವನ್ನ ನೋಡು ಅನ್ನುವ ಮಾತನ್ನ ಅವನು ಹೇಳ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ಮಃ ಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ. ಅಮಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸೊ ಈಗ ಭಗವಂತ ಸಂಜಯ ಯಾರಿಗೆ ಹೇಳ್ತಾ ಇದ್ದಾನೆ ಇದನ್ನ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸೊ ಎಲ್ಲಿ ಹೇಳ್ತಾ ಇದ್ದಾನೆ ಅವನು? ಸಂಜಯನಿಗೆ ದಿವ್ಯ ಚಕ್ಷು ಇದೆ. ಸಂಜಯನಿಗೆ ವ್ಯಾಸರು ಕರುಣಿಸಿದಂತಹ ದಿವ್ಯ ಚಕ್ಷು ಇದೆ. ಆ ವ್ಯಾಸರ ಕರುಣೆಯಿಂದ ಸಿಕ್ಕಿರುವಂತಹ ದಿವ್ಯ ಚಕ್ಷುವಿನಿಂದ ಅವನು ಅರಮನೆಯಲ್ಲಿಯೇ ಕುಳಿತು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಬಹುದು ಅವನ ಆ ದಿವ್ಯ ಚಕ್ಷುವಿನಿಂದ. ಅದರಿಂದ ಅವನು ಅದನ್ನ ನೋಡಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಈ ರೀತಿಯಾಗಿ ಮಹಾಯೋಗೀಶ್ವರ ದೇವೋತ್ತಮ ಪರಮಪುರುಷ ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ ಅನ್ನೋದ ಮಾತನ್ನ ಹೇಳ್ತಾನೆ. ವಿಶ್ವರೂಪ ಸಂದರ್ಶನ, ವಿಶ್ವರೂಪ ದರ್ಶನಕ್ಕೆ ಜೈ. ಈಗ ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿದ್ದಿತ್ತು, ಅನಂತವಾಗಿದ್ದಿತ್ತು, ವಿಶ್ವೋತೋಮುಖವಾಗಿದ್ದಿತ್ತು. 11.12 ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದ್ಭವಿಸಿದ್ದಾರೆ. ಅವರು ಪ್ರಭೆಯ ಈ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಅಂದ್ರೆ ಅವನ ಪ್ರಭೆ ಅಷ್ಟು ಭಯಂಕರವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ನಮ್ಗೆ ಒಂದು ಸೂರ್ಯನ ಪ್ರಭೆಯನ್ನೇ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಲೆಕ್ಕದಲ್ಲಿ ಅಂತಹ ಪ್ರಕಾಶ ಅರ್ಜುನ ನೋಡ್ತಾ ಇದ್ದಾನೆ. ಆ ಪ್ರಕಾಶವನ್ನ ಅವನು ಆ ಬರಿಗಣ್ಣಿಂದ ಹೇಗೆ ನೋಡ್ಬೋದಿತ್ತು? ಅವನ ದಿವ್ಯ ಚಕ್ಷುವನ್ನ ಕೊಟ್ಟಿಲ್ಲ ಅಂದ್ರೆ. ಅದರಿಂದ ಅಂತಹ ಒಂದು ದಿವ್ಯ ಚಕ್ಷುವಿನ ಅಂದ್ರೆ ಸಹಾಯದಿಂದ ಅರ್ಜುನ ಭಗವಂತನ ಆ ವಿಶ್ವತೋಮುಖವಾದಂತಹ ಆ ಒಂದು ವಿಶ್ವರೂಪವನ್ನ ಇಲ್ಲಿ ನೋಡ್ತಾ ಇದ್ದಾನೆ. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಬೆಳಕನ್ನು ನೀಡಿದರೆ ಎಷ್ಟು ಪ್ರಭೆ ಬರುತ್ತೋ ಅಷ್ಟೊಂದು ಪ್ರಭೆ, ಅಷ್ಟೊಂದು ಪ್ರಕಾಶವನ್ನ ಅವನು ನೋಡ್ತಾ ಇದ್ದಾನೆ, ಅಷ್ಟೊಂದು ತೇಜಸ್ಸನ್ನ ಅವನು ನೋಡ್ತಾ ಇದ್ದಾನೆ. ಮತ್ತೆ ಹೇಗಿದ್ದ ಭಗವಂತ? ಅಸಂಖ್ಯಾತವಾದ ಬಾಯಿಗಳು, ಅಸಂಖ್ಯಾತವಾದ ಕಣ್ಣುಗಳು, ಎಷ್ಟೊಂದು ಬಾಯಿಗಳನ್ನು ಕಾಣ್ತಾ ಇದ್ದಾನೆ, ಲೆಕ್ಕವಿಲ್ಲದಷ್ಟು ಅವನು ನೋಡ್ತಾ ಇದ್ದಾನೆ, ಕಾಣಿಸ್ತಾ ಇದೆ. ಅಸಂಖ್ಯಾತ ಅಂದ್ರೆ
ಕೌಂಟ್ಲೆಸ್ ಅಸಂಖ್ಯಾತವಾದ ಕಣ್ಣು, ಅಸಂಖ್ಯಾತವಾದ ಅದ್ಭುತ ದರ್ಶನ. ಅಂದ್ರೆ ಇದು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಹೀಗೆ ನೋಡ್ತಾ ಇದ್ದಾನೆ ಅವನಿಗೆ ಎಲ್ಲಿಗೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲಿ ಕೊನೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂತಹ ದಿವ್ಯ ಮಾಲೆಗಳನ್ನ ಧರಿಸ್ಕೊಂಡಿದ್ದಾನು, ಅಲಂಕಾರ ಮಾಡ್ಕೊಂಡಿದ್ದ, ಅಲಂಕಾರ ಭೂಷಿತನಾಗಿದ್ದ ಭಗವಂತ ಅಲ್ಲಿ. ಮತ್ತೆ ಗಂಧಗಳನ್ನ ಲೇಪನೆ ಮಾಡ್ಕೊಂಡಿದ್ದ. ಅದನ್ನೆಲ್ಲ ನೋಡ್ತಾ ಇದ್ದಾನೆ ಅವನಿಗೆ ಆಶ್ಚರ್ಯ. ಇದು ಯಾರಿಗೆ ಆಶ್ಚರ್ಯ ಆಗಲ್ಲ? ಭಯವೂ ಆಗತ್ತೆ. ಆಶ್ಚರ್ಯ ಅಷ್ಟೇ ಅಲ್ಲ, ಅವನಿಗೆ ಅದನ್ನು ಹೇಳ್ತಾನೆ ಮುಂದೆ. ಭಯಂಕರವಾದಂತಹ ರೂಪ ಇದು, ಅದ್ಭುತವಾದಂತಹ ರೂಪ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಭೂಮಿಕಾ ಮಾತಾಜಿ, ಹರೇ ಕೃಷ್ಣ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಹರೇ ಕೃಷ್ಣ. ಸೊ ಸಹಸ್ರ ಭಾಗ ಇದೆ ಅಂತ ಹೇಳ್ತಾನೆ ಅವನು. ಅಷ್ಟೊಂದು ಸಾವಿರಾರು ಭಾಗಗಳಿದ್ರೂ ಅವೆಲ್ಲವನ್ನ ಒಂದೇ ಕಡೆ ಅವನು ನೋಡ್ತಾ ಇದ್ದಾನೆ ಅಂತ ಅಲ್ವಾ? ಹೀಗೆ ನಾವು ಲೈವ್ ಟೆಲಿಕಾಸ್ಟ್ ಅಲ್ಲಿ ಟಿವಿಯಲ್ಲಿ ಎಲ್ಲ ನೋಡ್ತೀವಿ, ಆ ರೀತಿಯಾಗಿ ಅವನಿಗೆ ಅಲ್ಲೇ ಒಂದು ಸ್ಕ್ರೀನ್ ರೆಡಿ ಮಾಡಿದ್ದಾನೆ. ಎಲ್ಲಿ? ಆ ವಿಶ್ವರೂಪವನ್ನ ತೋರಿಸ್ಲಿಕ್ಕೆ ಕೃಷ್ಣ. ಸೊ ಆ ಸ್ಕ್ರೀನ್ ಅಲ್ಲಿ ಅವನಿದನ್ನೆಲ್ಲ, ಆದ್ರೆ ಎಲ್ಲಿಂದ ಶುರುವಾಗ್ತಾ ಇದೆ, ಎಲ್ಲಿಂದ ಎಂಡ್ ಆಗ್ತಾ ಇದೆ. ಯಾಕೆಂದ್ರೆ ಅವನಿಗೆ ಕೊಟ್ಟಿರುವಂತಹ ದಿವ್ಯ ಚಕ್ಷುವಿನಲ್ಲಿ ಅವನು ಎಲ್ಲವನ್ನ ನೋಡ್ತಾ ಇದ್ದಾನೆ, ಒಂದೇ ಸ್ಥಳದಲ್ಲಿ ಎಲ್ಲವನ್ನ ನೋಡ್ತಾ ಇದ್ದಾನೆ ಅನ್ನುವ ಮಾತನ್ನ ಹೇಳ್ತಾನೆ. ತತಃ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅಮೃತ ಎಲ್ ಮಾತಾಜಿ. ಆನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡು ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಅವನಿಗೆ ಭಯಂಕರವಾದ ದಿಗ್ಭ್ರಮೆ, ಅಂದ್ರೆ ದಿಕ್ಕೇ ತೋಚದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ ಈಗ. ದಿಗ್ಭ್ರಮೆ ಸರಿಯಾಗಬೇಕು, ಟೈಪ್ ಎರರ್. ಸೊ ಆದ್ರಿಂದ ಅವನಿಗೆ ಆ ದಿಗ್ಭ್ರಮೆ, ಅವನು ರೋಮಾಂಚನಗೊಂಡು ಭಗವಂತನಿಗೆ ಪ್ರಣಾಮ ಮಾಡ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ಅವನಿಗೆ ಕೈ ಮುಗಿತಾ ಇದ್ದಾನೆ, ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದು ಇದೆಲ್ಲ ಭಗವಂತನ ಲೀಲೆನೇ. ಅರ್ಜುನನಿಗೆ ಈಗ ನಮಗೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತೇವೆ? ಒಂದೇ ಭಯ ಬಿದ್ದು ಮೂರ್ಛೆ ಹೋಗ್ತೇವೆ. ಅಂತಹ ರೂಪವನ್ನು ನಮ್ಮ ಕಣ್ಣಿಂದಲೇ ನೋಡ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮಂಥವರಿಗೆ. ಆದರೆ ಅರ್ಜುನ ಇಲ್ಲಿ ನೋಡಿದ್ದಾನೆ. ಯಾಕೆಂದ್ರೆ ಭಗವಂತ ಕೊಟ್ಟ ದಿವ್ಯ ಚಕ್ಷುನಿಂದ. ಅಷ್ಟೇ ಅಲ್ಲ, ಒಂದೇ ಸಮನೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅವನು ಶುರು ಮಾಡ್ತಾನೆ. ಈಗ ಅದನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕಂತ ದಿಕ್ಕು ತೋಚದೇನೆ ಅವನು ಹೇಳ್ತಾನೆ. 1 ಸೆಕೆಂಡ್. ಅರ್ಜುನ ಉವಾಚ. 1 ಸೆಕೆಂಡ್ ಸ್ಕ್ರೀನಲ್ಲಿ ಅಡ್ಡ ಬಂದಿದೆ. 1 ಸೆಕೆಂಡ್. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತಮಹಿ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾನುರಾಗಾಂಶ ದಿವ್ಯಾನ್. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಅರ್ಜುನನು ಹೀಗೆ ಹೇಳಿದನು. ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ. ಇಲ್ಲಿ ಅವನು ಏನನ್ನ ನೋಡ್ತಾ ಇದ್ದಾನೆ? ಇಲ್ಲಿ ಎಲ್ಲಾ ದೇವತೆಗಳನ್ನ ಇಲ್ಲಿ ಕಾಣ್ತಾ ಇದ್ದಾನೆ. ಇತರ ಹಲವಾರು ಜೀವಿಗಳು ಭಗವಂತನಲ್ಲಿ ಸೇರಿರುವುದನ್ನು ಅವನು ನೋಡ್ತಾ ಇದ್ದಾನೆ. ಬ್ರಹ್ಮನನ್ನ ಕಾಣ್ತಾ ಇದ್ದಾನೆ, ಶಿವನನ್ನ ಕಾಣ್ತಾ ಇದ್ದಾನೆ, ಎಲ್ಲಾ ಋಷಿಗಳನ್ನ ಅಲ್ಲಿ ನೋಡ್ತಾ ಇದ್ದಾನೆ. ಅವನು ಎಲ್ಲರೂ ಅವನಿಗೆ ಕಾಣ್ತಾ ಇದ್ದಾರೆ. ದಿವ್ಯ ಸರ್ಪಗಳನ್ನು ಸಹಿತ ಅವನು ನೋಡ್ತಾ ಇದ್ದಾನೆ. ಸೊ ಇದೆಲ್ಲ ನೋಡ್ಬಿಟ್ಟು ಅವನಿಗೆ ಇನ್ನೊಂದಿಷ್ಟು ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಅನೇಕ ಬಾಹೂಧರ ವಕ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹರೇ ಕೃಷ್ಣ. ಅಮೃತ ಮಾತಾಜಿ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ
ಅಮಿತವಾಗಿ ವಿಸ್ತಾರಗೊಂಡು ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಸೊ ಅನೇಕ ತೋಳುಗಳು, ಬಾಹುಗಳು, ಉದರಗಳು, ಅಂದ್ರೆ ತೋಳು, ಉದರ, ಬಾಯಿ ಎಲ್ಲ ನೋಡ್ತಾ ಇದ್ದಾನೆ. ಮತ್ತು ಯಾವುದನ್ನೇ ನೋಡಿದ್ರು ಅದು ಎಲ್ಲಿಂದ ಶುರುವಾಗಿದೆ, ಎಲ್ಲಿಗೆ ಕೊನೆಯಾಗತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ನು ನೋಡ್ತಾ ಇದ್ದಾನೆ, ಕಾಣಿಸ್ತಾ ಇದೆ, ನೋಡ್ತಾ ಇದ್ದಾನೆ, ಕಾಣಿಸ್ತಾ ಇದೆ ಅವನಿಗೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ ಅವನು. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾದ್ ದೀಪ್ತಾನಲಾರ್ಕದ್ಯುತಿಮ ಪ್ರಮೇಯಂ. ಪ್ರಮೀಳಾ ಮಾತಾಜಿ. ಸ್ವರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕಿದ ಸೂರ್ಯಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಧನ್ಯವಾದಗಳು ಈ ಪ್ರಭುಜಿ. ರೂಪ ನೋಡುವುದು ಅತ್ಯಂತ ಕಷ್ಟ, ಯಾಕಂದ್ರೆ ಅಷ್ಟು ಪ್ರಕಾಶಮಾನವಾಗಿ ಪ್ರಜ್ವಲಿಸುವಂತಹ ಉರಿಯಂತೆ ಇದೆ ಅಂತ ಹೇಳ್ತಾನೆ ಅವನು. ಅಷ್ಟು ಪ್ರಕಾಶಮಾನವಾದಂತಹದ್ದು, ಬೆಂಕಿಯ ಚೆಂಡಿನಂತೆ, ಅಂದ್ರೆ ಉರಿ ಅವನಿಗೆ ಅನುಭವ ಆಗ್ತಾ ಇದೆ. ಆದರೆ ಅಳತೆಗೆ ಸಿಕ್ಕದ ಸೂರ್ಯಪ್ರಭೆ, ಅದೇ ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಅಂತ ಹೇಳ್ತಾನೆ, ಅದೇ ತರ. ಆದ್ರೂ ಅವನು ಭಗವಂತನನ್ನ ರೂಪವನ್ನ ವರ್ಣಿಸ್ತಾನೆ ಇಲ್ಲಿ. ಅವನು ಹೇಗೆ ಕಾಣಿಸ್ತಾ ಇದ್ದಾನೆ? ಕಿರೀಟಗಳನ್ನ ಧರಿಸಿದ್ದಾನೆ, ಗದೆಗಳನ್ನ ಹಿಡಿದಿದ್ದಾನೆ, ಚಕ್ರಗಳನ್ನ ಹಿಡಿದಿದ್ದಾನೆ, ಅದೆಲ್ಲರಿಂದ ಅಲಂಕೃತವಾಗಿರುವಂತಹ ರೂಪ ಒಂದು. ಸೊ ಅಂದ್ರೆ ಸೃಷ್ಟಿಯಲ್ಲಿ ಇರುವುದೆಲ್ಲ ಅಲ್ಲಿದೆ, ಅವನ ಆಯುಧಗಳು ಅಲ್ಲಿವೆ ಅವನ ಜೊತೆಗೆ. ಸೊ ಅದೆಲ್ಲವನ್ನ ಅವನು ನೋಡ್ತಾ ಇದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಯಾರಾದರೂ ಬೇರೆಯವರು ಓದ್ಬೋದು. 11.2 ಶ್ಲೋಕ ಓದಿ. ಭೂಮಿಕಾ ಮಾತಾಜಿ 18-19 ಓದಿ. 18-19. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು. ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪುರುಷನು, ಇದು ನನ್ನ ಅಭಿಪ್ರಾಯ. ನೆಕ್ಸ್ಟ್. ನಿನಗೆ ಆದಿ, ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬರುತ್ತಿರುವುದನ್ನು, ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಭಗವಂತನನ್ನು ಅವನು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ಒಂದು, ನೀನು ಪರಮವಾದ ಆದಿಲಕ್ಷ್ಯ. ಅವನು ಪರಮ ಅಂದ್ರೆ ಒಂದು ಅನಂತ, ಅಂದ್ರೆ ಶಾಶ್ವತವಾದಂತಹ ಆದಿಲಕ್ಷ್ಯ ಅಂತ ಹೇಳ್ತಾನೆ ಅವನು ಭಗವಂತನ ಕುರಿತಾಗಿ. ಮತ್ತು ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತಾಣ, ಅದಕ್ಕಿಂತ ನಮ್ಮ ಮುಂದೆ ಎಲ್ಲೂ ಹೋಗ್ಲಿಕ್ಕಿಲ್ಲ. ಅದು ಕೊನೆಯದಾಗಿ ನಾವು ಸೇರ್ಕೊಳ್ಳುವಂತಹದ್ದು ಜೀವಿಗೆ, ಅದು ಭಗವಂತನ ಲೋಕ. ಸೊ ಅಲ್ಲಿ ಕ್ಷಯವೇ ಇಲ್ಲ, ಅಂದ್ರೆ ಯಾವುದು ನಾಶವಾಗುವುದಿಲ್ಲ, ಅಲ್ಲಿ ಅಕ್ಷಯ ಎಲ್ಲವೂ ಅನ್ನುವಂಥದ್ದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಅವನ ಪ್ರಾರ್ಥನೆಯಲ್ಲಿ. ಅವನು ಅತ್ಯಂತ ಪ್ರಾಚೀನ, ಅವನಕ್ಕಿಂತ ಪ್ರಾಚೀನರು ಯಾರೂ ಇಲ್ಲ. ಭಗವಂತನೇ, ಅವನಕ್ಕಿಂತ ಹಿಂದೆ ಯಾರಾದರೂ ಇದ್ರೆ ನಾವು ಹೇಳ್ಬೋದು, ಆದರೆ ಯಾರೂ ಇಲ್ಲ. ಕೃಷ್ಣನೇ ಪ್ರಾಚೀನ, ಅವನಕ್ಕಿಂತ ಪ್ರಾಚೀನರು ಬೇರೆ ಯಾರೂ ಇಲ್ಲ. ಸನಾತನ ಧರ್ಮದ ಪಾಲಕನು, ಯಾಕೆಂದ್ರೆ ಈ ಧರ್ಮ ಅನ್ನುವಂತಹದ್ದೇನು, ಭಗವಂತನ ಪ್ರಕಾರ ಧರ್ಮ ಅಂದ್ರೆ, ಸನಾತನ ಧರ್ಮ ಅಂದ್ರೆ 4 ವರ್ಣಗಳಿಂದ ಕೂಡಿದ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣಕರ್ಮ ಸಭಾ, 4 ವರ್ಣಗಳಿಂದ ಕೂಡಿದದ್ದೇ ಸನಾತನ ಧರ್ಮ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದು. ಸೊ ಇಲ್ಲಿ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಆ ರೀತಿಯಾದಂತಹ ವಿಂಗಡಣೆ ಹೊರತು, ಒಬ್ಬರ ಹುಟ್ಟಿನಿಂದ ಅವರು ಬ್ರಾಹ್ಮಣತ್ವವನ್ನ ಪಾಲಿಸದೇ ಇದ್ರೆ ಅವರು ಬ್ರಾಹ್ಮಣರಾಗಲ್ಲ, ಅಥವಾ ಯಾರು ಕ್ಷತ್ರಿಯ ಕುಟುಂಬದಲ್ಲಿ ಹುಟ್ಟಿ ಕ್ಷತ್ರಿಯನ ಕೆಲಸವನ್ನ ಮಾಡೋದಿಲ್ಲ ಅವನು ಕ್ಷತ್ರಿಯನಾಗೋದಿಲ್ಲ, ವೈಶ್ಯನ ಕುಟುಂಬದಲ್ಲಿ ಹುಟ್ಟಿ ವೈಶ್ಯವೃತ್ತಿಯನ್ನ ಮಾಡದೇ ಇರುವನು ವೈಶ್ಯನೂ ಆಗೋದಿಲ್ಲ, ಹಾಗೆ ಶೂದ್ರ ವೃತ್ತಿಯನ್ನು ಮಾಡೋದೇ ಇರುವನು ಶೂದ್ರನೂ ಆಗೋದಿಲ್ಲ. ಅದರಿಂದ ಒಬ್ರು ಅಂದ್ರೆ ಅವೆಲ್ಲ ಕ್ಷತ್ರಿಯ, ಇದು ಏನು ಕ್ಷತ್ರಿಯ ಅಥವಾ ವೈಶ್ಯ ಅಥವಾ ಶೂದ್ರರು, ಅಲ್ಲಿ ರಜೋಗುಣ, ತಮೋ ಅಂದ್ರೆ ಆ ರೀತಿಯ ಗುಣಗಳು ಬರುತ್ತೆ. ಆದರೆ ಬ್ರಾಹ್ಮಣರು ಸತ್ವಗುಣಕ್ಕೆ ಬರ್ತಾರೆ. ಆದ್ರಿಂದ ಯಾರು ತನ್ನನ್ನು ತಾನು ಸತ್ವಗುಣಕ್ಕೆ ಅಂದ್ರೆ ಮೇಲಕ್ಕೆ ಎತ್ತಾನೋ, ಸೊ ಅವನು ಆಟೋಮೆಟಿಕಲಿ ಬ್ರಾಹ್ಮಣನಾಗ್ತಾನೆ ಅವನು ಮಾಡುವ ಕರ್ಮಗಳಿಂದ. ಆದ್ರೆ ಭಕ್ತಿಯಲ್ಲಿ
ಭಗವಂತನಿಗೆ ಇದು ಯಾವುದರ ಇದಿಲ್ಲ. ಅವನು ಹೇಳ್ತಾನೆ ಎಲ್ಲರೂ ಒಂದೇ ಅವನಿಗೆ. ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಾರೋ ಅವರಲ್ಲಿ ಈ ವಿಂಗಡಣೆ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದಿಲ್ಲ. ಯಾಕೆಂದ್ರೆ ಅವರು ಶುದ್ಧ ಸತ್ವಗುಣ. ಅದು ಸತ್ವಗುಣವನ್ನು ಮೀರಿದ್ದು. ಯಾಕೆಂದ್ರೆ ನಿಮಗೆ ಮತ್ತೆ ಅಲ್ಲಿ ಪ್ರಕೃತಿಯ 3 ಗುಣಗಳು ಅಂತ ಒಂದು ಅಧ್ಯಾಯ ಇದೆ, 14ನೇ ಅಧ್ಯಾಯ. ಅಲ್ಲಿ ನಮಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಯಾಕೆಂದ್ರೆ 3 ಗುಣಗಳ ಬಗ್ಗೆ ನಾವು ಡಿಟೇಲ್ ಆಗಿ ಸ್ಟಡಿ ಆ ಅಧ್ಯಾಯದಲ್ಲಿ. ಸೊ ಯಾರು ಇದ್ ಮಾಡ್ತಾನೆ, ಹೀಗೆ ಸನಾತನ ಧರ್ಮದ ಪಾಲಕ. ಈ ಸನಾತನ ಧರ್ಮ ದೇವೋತ್ತಮ ಪರಮಪುರುಷ ನೀನು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಅದು ನನ್ನ ಅಭಿಪ್ರಾಯ ಅಂತ. ಭಗವಂತನಿಗೆ ಆದಿ ಮಧ್ಯ ಅಂತ್ಯಗಳಿಲ್ಲ. ಅವನು ಹೇಳಿದಾಗೇನೆ ಅವನ ಮಹಿಮೆಗೇನೂ ಮಿತಿ ಇಲ್ಲ ಅಂತ ಹೇಳ್ತಾನೆ. ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ಅವನ ಕಣ್ಣುಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವರು ಪ್ರಜ್ವಲಿಸ್ತವನ ಕಣ್ಣುಗಳು ಅಂತ ಹೇಳ್ತಾ ಇದ್ದಾನೆ. ಅವನು ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಬರ್ತಾ ಇದೆ, ಬೆಂಕಿ ಬರ್ತಾ ಇದೆ ಅವನು ಬಾಯಿಯಿಂದ. ಅಲ್ಲಿ ಅದನ್ನು ನೋಡ್ತಾ ಇದ್ದಾನೆ. ಅದು ವಿಶ್ವವನ್ನು ಸುಡ್ತಾ ಇದೆ ಅನ್ನುವುದನ್ನು ಹೇಳ್ತಾನೆ. ಯಾಕೆಂದ್ರೆ ಕೆಲವೊಂದ್ ಕಡೆ ಅವನು ಕ್ಷಯಕಾರಕನಾಗಿ ಬರ್ತಾನಲ್ಲ. ಕ್ಷಯಕಾರಕನಾಗಿ ಬಂದಾಗ ಅವನು ನಾಶ ಮಾಡಲೇಬೇಕಾಗತ್ತೆ ಕೆಲವೊಂದು ಅವನ ಸೃಷ್ಟಿಯನ್ನ. ಅವನೇ ಮಾಡ್ತಾನೆ. ಅವನು ಹೇಳ್ತಾನಲ್ಲ, ನಾನೇ ನಾಶ ಮಾಡ್ತೇನೆ ಅದನ್ನಂತ. ಹರೇ ಕೃಷ್ಣ. ಪ್ರಮಿಳಾ ನೀನು ಒಬ್ಬನೇ, ಆದರೂ ನೀನು ಅವಕಾಶವನ್ನು, ಎಲ್ಲಾ ಲೋಕಗಳನ್ನು, ಅವುಗಳ ನಡುವಿನ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ನೆಕ್ಸ್ಟ್ ಓದ್ಲ ಮಾತಾಜಿ. ಗುರುಜಿ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರ ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಿರುವವರು. ಸೊ ಅವನೀಗ ಏನ್ ನೋಡ್ತಾ ಇದ್ದಾನೆ? 3 ಲೋಕಗಳು ಭಯದಲ್ಲಿ ಇರುವುದನ್ನ ನೋಡ್ತಾ ಇದ್ದಾನೆ. ಯಾರಿಗೆಲ್ಲ ಭಗವಂತನ ಈ ವಿಶ್ವರೂಪ ಕಾಣ್ಲಿಕ್ಕೆ ಸಿಕ್ಕಿದೆ, ಯಾರತ್ರ ಆ ಒಂದು ದಿವ್ಯ ದೃಷ್ಟಿ ಇದೆ, ನೋಡ್ಲಿಕ್ಕೆ ಅನುಕೂಲವಾಗುವಂತಹ ದೃಷ್ಟಿ ಇದೆ, ಅವರೆಲ್ಲ ನೋಡ್ತಾರೆ ಇದನ್ನ. ಉಳಿದವ್ರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅದು. ಅದರಿಂದ ಕೆಲವರು ಬೇರೆ ಬೇರೆ ಲೋಕಗಳಲ್ಲಿ ಅವರೆಲ್ಲ ಈ ಭಯಂಕರವಾದ ರೂಪವನ್ನ ನೋಡಿದ್ದಾರೆ. 3 ಲೋಕಗಳು ಭಯಗೊಂಡಿವೆ ಅಂತ ಹೇಳ್ತಾನೆ. ಅವನು ಯಾಕೆಂದ್ರೆ ಅವನು ಎಲ್ಲಾ ಲೋಕಗಳನ್ನ ವ್ಯಾಪಿಸಿಕೊಂಡಿದ್ದಾನೆ, ಪೂರ್ತಿಯಾಗಿ ಹರಡ್ಕೊಂಡಿದ್ದಾನೆ. ಆ ರೀತಿಯಾಗಿ ಈಗ ಹೇಗೆ ಮರ ಪೂರ್ತಿಯಾಗಿ ಹೇಗೆ ಹರಡ್ಕೊಂಡಿರ್ತ ಆ ಜಾಗದಲ್ಲಿ, ಅದೇ ತರ ಅವನು ಇಡೀ ಅವನ ಸೃಷ್ಟಿ ಏನಿದೆ ಅದೆಲ್ಲ ಎಲ್ಲಾ ಕಡೆ ಅವನಿದ್ದಾನೆ ಹರಡ್ಕೊಂಡು. ಸೊ ಅದನ್ನ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನ ಕಂಡ ಎಲ್ಲರೂ ಭಯಭೀತರಾಗಿದ್ದಾರೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತರಾಗಿದ್ದಾವೆ. ಅವರೆಲ್ಲ ಅವರನ್ನ ಪ್ರವೇಶ ಮಾಡ್ತಾ ಇದ್ದಾರೆ, ಭಗವಂತನ ಹತ್ರ ಹೋಗ್ತಾ ಇದ್ದಾರೆ. ಕೆಲವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೆಲವರು ಮಂತ್ರದ ಸ್ತುತಿ, ವೇದದ ಸ್ತುತಿಗಳನ್ನ ಹೇಳ್ತಾ ಇದ್ದಾರೆ, ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಸ್ವಸ್ತಿ ಸ್ವಸ್ತಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅವನೇ ಕಟ್ಟ ಕಡೆಯದಾಗಿ ಅವನಿದ್ರೆ ಮಾತ್ರ ಎಲ್ಲವೂ ಅಂತ. ಎಲ್ಲದಕ್ಕೂ ನಿಜವಾದ ಕಾರಣ ಭಗವಂತ ಅನ್ನುವ ಮಾತು ವೇದಗಳಲ್ಲಿ ಹೇಳುವಂತಹದ್ದು ಸಹಿತ ಅದೇನೆ. ಈ ರೀತಿಯಾಗಿ ಅವರೆಲ್ಲ ಭಗವಂತನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ವೇದ ಮಂತ್ರಗಳನ್ನ ಉಚ್ಚರಿಸುವುದು ಅಷ್ಟೇ, ಅವನನ್ನ ಪ್ರಾರ್ಥನೆ ಮಾಡುವಂತಹದ್ದೇ ಆಗತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಂಡು ಅವರು ಅವನನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತತಾಹಂ. ರಾಜಶೇಖರ್ ಪ್ರಭುಜಿ. ಹರೇ ಪ್ರಭುಜಿ. ಎಲೆ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಹರೇ ಕೃಷ್ಣ ಪ್ರಭು. ಅವನ ಈ ವಿಶಾಲವಾದ ಈ ಭಯಂಕರವಾದ ರೂಪ, ಆ ರೂಪವನ್ನ ನೋಡಿ ಅವನ ಮುಖ, ಕಣ್ಣು, ಬಾಹುಗಳು, ತೊಡೆಗಳು, ಪಾದಗಳು, ಉದರಗಳು
ಅಂದ್ರೆ ಹಲವಾರು ಇದೆ, ಅದು ಒಂದು ಉದರ ಅಲ್ಲ, ಹಲವಾರು ಕಣ್ಣು, ಹಲವಾರು ಬಾಯಿ. ಸೊ ಆ ರೀತಿಯಾಗಿ ಒಂದು ಆಕಾರದಲ್ಲಿ ಈಗ ನಮ್ಗೇನೆ ಆ ಥರ ಏನಾದ್ರು ಇದ್ಬಿಟ್ಟು ನಮ್ಗೇನೋ ಒಂಥರ ಆಗತ್ತೆ ಅಲ್ವಾ. ಈಗ ಕೆಲವು ಈ ಈ ಒಂದಕ್ಕೊಂದು ಸೇರಿರೋರು ನಾವು ಕೆಲವರು ನೋಡ್ತೇವೆ, ನಮಗೆ ಅದು ನೋಡ್ಲಿಕ್ಕೆ ಅದು ಬಹಳ ಇದಾಗತ್ತೆ, ಏನಪ್ಪಾ ಅಂತ. ಆ ರೀತಿಯಾಗಿ ಆದರೆ ಇಲ್ಲ, ಅವನು ಅಂತಹ ಹಲವಾರು ಲೆಕ್ಕವಿಲ್ಲದಷ್ಟು ಭಗವಂತನ ಮುಖ, ಕಣ್ಣು, ಬಾಹು, ತೊಡೆ ಈ ರೀತಿಯಾಗಿ ಅವನು ನೋಡ್ತಾನೆ ಇದ್ದಾನೆ. ಅದರಿಂದ ಅವನು ಹೇಳ್ತಾನೆ, ಇದರಿಂದ ಎಲ್ಲರೂ ಭಯಗೊಂಡಿದ್ದಾರೆ, ಅವರ ಲೋಕಗಳು ಅಂದ್ರೆ ದೇವತೆಗಳನ್ನು ಸಹಿತ ಭಯಗೊಂಡಿದ್ದಾರೆ ಇದನ್ನು ನೋಡಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ನನಗೂ ಸಹಿತ ಭಯವಾಗ್ತಾ ಇದೆ ಅನ್ನುವ ಮಾತನ್ನ ಹೇಳ್ತಾನೆ. ನಭಾ ಸ್ಪೃಶಂ ದೀಪ್ತಮನೇಕ ವರ್ಣಂ ವಾತ್ಯ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವೆ. ನಿನ್ನ ಅನೇಕ ಉಜ್ವಲ ವರ್ಣಗಳು ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನೂ ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಸರ್ವಾಂತರ್ಯಾಮಿ, ಅದು ಸ್ವಲ್ಪ ಇದಾಗಿದೆ ಎಡಿಟಿಂಗ್. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಯಾಕೆಂದ್ರೆ ಅವನ ಉಜ್ವಲ ವರ್ಣ ಆಕಾಶವನ್ನ ಮುಟ್ತಾ ಇದೆ, ಅದನ್ನ ನೋಡ್ತಾ ಇದ್ದಾನೆ. ಅವನ ಕಣ್ಣುಗಳು, ಬಾಯಿಗಳೆಲ್ಲ ಹೇಗೆ ಅವನು ಇಲ್ಲ ಕಂಡು ಆ ರೀತಿಯಾಗಿ ಅದನ್ನೆಲ್ಲ ನೋಡಿ ಅವನು ಹೇಳ್ತಾ ಇದ್ದಾನೆ, ಭಯದಿಂದ ತಲ್ಲಣಗೊಂಡಿದೆ ನನ್ನ ಮನಸ್ಸು. ಅವನ ಮನಸ್ಸು ಸರಿಯಾದ ಸ್ಥಿತಿಯಲ್ಲಿ ಇಲ್ಲ, ಸುಸ್ಥಿತಿಯಲ್ಲಿ ಇಲ್ಲ. ಅದೀಗ ಅವನು ಹೇಳ್ತಾ ಇದ್ದಾನೆ, ಅದು ಭಯದಿಂದ ತಲ್ಲಣಗೊಂಡಿದೆ, ಭಯವಾಗ್ತಾ ಇದೆ ಅವನಿಗೆ, ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ, ಅವನಿಗೆ ಏನಾದರೂ ಏನು ಮಾಡ್ಬೇಕು ಅನ್ನೋದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಅವನ ಮನಸ್ಸು ಅನ್ನುವಂತಹದ್ದು ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ಅವನು ಉಳಿಸಿಕೊಳ್ಳಲಾರೆ. ಇದನ್ನು ನೋಡ್ಬಿಟ್ಟು ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ ಅವನಿಗೆ, ಅದನ್ನ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಓಕೆ, ಭೂಮಿಕಾ ಮಾತಾಜಿ ಇಲ್ಲ ಅಮಿತಾ ಮಾತಾಜಿ, ಯಾರಾದ್ರೂ ಒಬ್ರು ಓದಿ ಮಾತಾಜಿ. ಅಮಿತಾ ಮಾತಾಜಿ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಇದನ್ನು ಓದ್ಬೇಕಾ? ಕೆಳಗಿನದು ಓದಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಹರೇ ಕೃಷ್ಣ. ಅವನು ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ, ಯುದ್ಧದ ನಿರ್ಣಯ ಹೇಳ್ತಾ ಇದ್ದಾನೆ. ಯುದ್ಧ ಆದ್ಮೇಲೆ ಏನಾಗತ್ತೆ ಅಂದ್ರೆ, ಭಗವಂತನ ಪ್ರಕಾರ ಯುದ್ಧ ಆಲ್ರೆಡಿ ಆಗಿದೆ, ಮತ್ತೆ ಅರ್ಜುನ ಗೆದ್ದೂ ಆಗಿದೆ. ಅದನ್ನೇ ಅವನು ಕೊನೆಗೆ ಹೇಳ್ತಾನೆ. ಆದ್ರೆ ಅಂದ್ರೆ ಇಲ್ಲಿ ಅವನಿಗೆ ಏನ್ ಕಾಣಿಸ್ತಾ ಇದೆ ಅರ್ಜುನನಿಗೆ ಅಂದ್ರೆ, ಧೃತರಾಷ್ಟ್ರನ ಎಲ್ಲಾ ಮಕ್ಕಳು, ಕೌರವರು ಎಲ್ಲರೂ ಅವರ ಸ್ನೇಹಿತರಾದ ರಾಜರುಗಳು ಯಾರು ಅವ್ರ ಕಡೆಯಲ್ಲಿ ಇರ್ತಾರೆ, ಅವರು ಭೀಷ್ಮ, ದ್ರೋಣ, ಕರ್ಣರು, ಮತ್ತು ಅಷ್ಟೇ ಅಲ್ಲ ಪಾಂಡವರ ಮುಖ್ಯ ಯೋಧರು, ಪಾಂಡವರ ಕಡೆಯ ಮುಖ್ಯ ಯೋಧರು ಸಹಿತ ಈ ಒಂದು ಯುದ್ಧದಲ್ಲಿ ಅವರೆಲ್ಲ ಹತರಾಗ್ತಾ ಇದ್ದಾರೆ. ಅದನ್ನೇ ಅವನು ಹೇಳ್ತಾ ಇದ್ದಾನೆ, ನಿನ್ನ ಭಯಂಕರ ಬಾಯಿಗಳನ್ನ ಎಲ್ಲಿ ಹೋಗ್ತಾರೆ ಅವರು ಸತ್ ಮೇಲೆ? ವೀರ ಸ್ವರ್ಗ ಅಲ್ವಾ, ಎಲ್ಲೇ ಹೋಗಿದ್ರು ಅದು ಅವನು ನೋಡ್ತಾ ಇದ್ದೇನು ವಿಶ್ವರೂಪದ ಅವನ ಬಾಯಿ ಒಳಗಡೆ ಹೋಗ್ತಾ ಇದ್ದಾರೆ. ಹೋಗುವಾಗ ಅಷ್ಟೇ ಅಲ್ಲ, ಏನಾಗ್ತಾ ಇದೆ, ಅವರ ತಲೆ ಅಲ್ಲ ಅವನ ಹಲ್ಲು, ಆ ಹಲ್ಲುಗಳಿಗೆ ಸಿಕ್ಕಿ ಅದೆಲ್ಲ ಪುಡಿ ಆಗ್ತಾ ಇದೆ ಅಂತ ಹೇಳ್ತಾನೆ ಅವನು. ಕೆಲವರ ತಲೆಗಳನ್ನ ಆ ರೀತಿಯಾಗಿ ಅವನು ನೋಡ್ತಾ ಇದ್ದಾನೆ ಅಲ್ಲಿ. ಈಗ ಅಷ್ಟು ವೇಗವಾಗಿ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ, ಹೇಗೆ ನದಿಯ ಅಲೆ ಹೇಗೆ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೋ ಆ ರೀತಿಯಾಗಿ ಅಂತಹ ಅಲೆಗಳ ರೂಪದಲ್ಲಿ ಎಲ್ಲ ಜೀವ ಹೋಗ್ತಾ ಇದೆ ಅಲ್ಲಿ. ಅಂದ್ರೆ ಅವನು ಶರೀರ ಕಾಣಿಸ್ತಾ ಇದೆಯಲ್ಲ ಅವನಿಗೆ, ಅದರಿಂದ ಅವನು ಅದನ್ನ ರಿಕಗ್ನೈಸ್ ಮಾಡ್ತಾ ಇದ್ದಾನಲ್ಲ, ಯಾಕೆಂದ್ರೆ ಇಂಥವ್ರು ಹೋಗ್ತಾ ಇದ್ದಾರೆ ಅಂತ. ಆ ರೀತಿಯಾಗಿ ಅವರು ಆ ರೀತಿಯಾಗಿ ಅಸಂಖ್ಯ ಅಂದ್ರೆ ಅಷ್ಟು ವೇಗವಾಗಿ ಮತ್ತೆ ಅಷ್ಟು ಇದರಲ್ಲಿ ಅಷ್ಟೊಂದು ಸಮೂಹದಲ್ಲಿ ಹೋಗ್ತಾ ಇದೆ, ಅಲೆಗಳ ರೂಪದಲ್ಲಿ ಅವರೆಲ್ಲ ಹೋಗ್ತಾ ಇದ್ದಾರೆ. ಮಹಾಯೋಧರು ಪ್ರಜ್ವಲಿಸುತ್ತಾ
ಅಷ್ಟೇ ಅಲ್ಲ, ಅವರು ಪ್ರಜ್ವಲಿಸ್ತಾ ಇದ್ದಾರೆ, ಅದು ಮುಖ್ಯ. ಯಾಕೆಂದ್ರೆ ವೀರ ಸ್ವರ್ಗ ಅವರಿಗೆಲ್ಲ ಯುದ್ಧದಲ್ಲಿ ಇದು ಮಾಡಿದರೆ, ಆದರೆ ಅದರಲ್ಲಿಯೂ ಭಗವಂತ ಅಲ್ಲಿ ಇರುವುದರಿಂದ ಅವರಿಗೆ ಹೇಳಲಾಗಿದೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾರೆಲ್ಲ ಮಡಿದಿದ್ದಾರೋ ಅವರಿಗೆಲ್ಲ ಅಟ್ಲೀಸ್ಟ್ ಭಗವಂತನ ಬ್ರಹ್ಮಜ್ಯೋತಿ ಬ್ರಹ್ಮನ್ ಹಂತಕ್ಕೆ ಅವರು ಹೋಗಿರ್ತಾರೆ ಅಂತ. ನಿನ್ನ ಬಾಯಿಗಳನ್ನು ಅವರು ಪ್ರವೇಶಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಒನ್ ಸೆಕೆಂಡ್. ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ ಋತೋಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಃ ಪ್ರತ್ಯನಿಕೇಷು ಯೋಧಾಃ. ಹರೇ ಕೃಷ್ಣ. ಅಮೃತ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು 2 ಪಕ್ಷಗಳ ಎಲ್ಲ ಯೋಧರು ಕೊಲ್ಲಲ್ಪಡುವರು. ಹರೇ ಕೃಷ್ಣ. ಇಲ್ಲಿ ಅವನು ಬಂದಿದ್ದೆ ಯಾಕೆ ಹೇಳಿ? ಕೃಷ್ಣಾವತಾರ ಆಗಿದ್ಯಾಕೆ? ಕೃಷ್ಣ ಬಂದಿದ್ಯಾಕೆ? ಯಾರಿಗಾದ್ರೂ ಗೊತ್ತಿದೆ? ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ. ಕರೆಕ್ಟ್. ಈಗ ಧರ್ಮ ರಕ್ಷಣೆ ಮಾಡುವಂತಹ ಪರಿಸ್ಥಿತಿ ಅವನಿಗೆ ಬಂದಿದೆ, ಅದಕ್ಕೆ ಬಂದಿದ್ದಾನಲ್ಲ. ಕರೆಕ್ಟ್. ಭೂಭಾರ ಹರಣ, ಭೂಮಿ ತಾಯಿ ಕೇಳ್ಕೊಳ್ತಾಳಂತೆ ಹೋಗಿ. ಅಂದ್ರೆ ಇಲ್ಲಿ ಭಾರ ಅಂದ್ರೆ ಭಾರ ಜನರಿಂದ ಅಲ್ಲ, ಜನರಿಂದ ಭಾರ ಅಲ್ಲ, ಅಧರ್ಮದಿಂದ ಭಾರ. ಅಧರ್ಮದಿಂದ ಭಾರವಾಗಿರೋದ್ರಿಂದ ಅಲ್ಲಿ ಹೋಗಿ ಕೇಳ್ಕೊಂಡಾಗ ಬ್ರಹ್ಮನ ಹತ್ರ ಹೋಗ್ತಾಳೆ ಅವಳು ಹಸುವಿನ ರೂಪದಲ್ಲಿ. ಆದರೆ ಬ್ರಹ್ಮ ಅವ್ರ ಹತ್ರ ಏನಿಲ್ಲ, ಅವರು ವರ ಕೊಟ್ಬಿಡ್ತಾರೆ. ಆದರೆ ಯಾರಿಗೆ ಏನು ವರ ಕೊಟ್ಟಿದ್ದಾರೆ ಅಂತಿಲ್ಲ. ಆಮೇಲೆ ಅದನ್ನು ಸಾಲ್ವ್ ಮಾಡೋದು ಭಗವಂತನೇ. ಆದರೆ ಅವರಿಬ್ಬರೂ ಸೇರಿಕೊಂಡು ಮಹಾವಿಷ್ಣುವಿನ ಹತ್ರನೇ ಹೋಗ್ತಾರೆ. ಮಹಾವಿಷ್ಣುವೇ ಆಮೇಲೆ ಹೇಳಿರೋದಿಲ್ಲ, ನಾನು ಬರ್ತೇನೆ, ಅವತಾರ ಮಾಡ್ತೇನೆ ಅಂತ. ಸಮಯಕ್ಕೆ ಸರಿಯಾಗಿ ಅವನು ಅವತಾರ ಮಾಡಿ ಎಲ್ಲರನ್ನ ಇಲ್ಲಿ ಕೊಂತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಹೇಳ್ತಾ ಇದ್ದಾನೆ, ನಾನು ಕಾಲ. ಕಾಲ ಅಂದ್ರೆ ಏನು? ಕಾಲ, ಪ್ರತಿಯೊಂದಕ್ಕೂ ಕಾಲ ಇದೆ. ನಮ್ಮ ಕಾಲ ಮುಗಿದ್ಮೇಲೆ ನಾವು ಹೋಗ್ಲೇಬೇಕು ಅಲ್ವಾ? ನಮ್ಮದು ಎಕ್ಸ್ಪೈರಿ ಡೇಟ್ ಇದೆ. ಮೆಡಿಸಿನ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಇದಿರುತ್ತಲ್ಲ, ಎಕ್ಸ್ಪೈರಿ. ಅದೇ ರೀತಿ ನಮ್ಮದು ಒಂದು ಎಕ್ಸ್ಪೈರಿ ಡೇಟ್ ಇದೆ. ಆದರೆ ಆ ಸಮಯ ಬಂದಾಗ ನಾವು ಎಷ್ಟೇ ಹೋರಾಟ ಮಾಡಿದರೂ ಇಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ, ಹೋಗ್ಲೇಬೇಕು ಅಂತ. ಅದನ್ನೇ ಹೇಳ್ತಾ ಇದ್ದಾನೆ ಅವನು. ಅಂದ್ರೆ ನಾನು ಕಾಲ, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿ. ಇಡೀ ಯಾವುದೇ ಲೋಕ ಇರಲಿ ಕ್ಷಯಕಾರಿ, ಅದನ್ನು ನಾಶ ಮಾಡುವವನು ನಾನು ಅಂತ. ಕ್ಷಯಕಾರಿ ಅಂದ್ರೇನು? ಕ್ಷಯಿಸುವುದು, ಅದನ್ನು ನಾಶ ಮಾಡುವುದು. ಅದರಿಂದ ನಾನು ಎಲ್ಲರನ್ನೂ ಕೊಲ್ಲಿಕ್ಕೆ ನಾನು ಬಂದಿದ್ದೇನೆ. ಕಲಿಯುಗದಲ್ಲಿಯೂ ಬರ್ತಾನೆ ಕಲ್ಕಿ ಅವತಾರ. ಈಗಲೇ ಇನ್ನು ಬಹಳ ಲಕ್ಷ ವರ್ಷ ಇದೆ, ಇನ್ನು ಬಹಳ ಲಕ್ಷ ವರ್ಷ ಇದೆ. 4,32,000. ಅವನು ಕಲಿಯುಗದ ಕೊನೆಯ ಹಂತದಲ್ಲಿ ಬರ್ತಾನೆ. ಆವಾಗಲೂ ಅಷ್ಟೇ, ಖಡ್ಗದಿಂದ ಕುದುರೆ ಮೇಲೆ ಬರ್ತಾನಂತೆ. ಖಡ್ಗದಿಂದ ಎಲ್ಲಾ ಅಧರ್ಮಿಗಳನ್ನ ಕೊಂದ್ಕೊಂಡು ಸಂಹಾರ ಮಾಡ್ತಾನೆ. ಕೇಳೋದೇ ಇಲ್ಲ ಅವನು. ಬೀಸದಲ್ಲೆಲ್ಲ ಅಧರ್ಮಿಗಳು ಅಂದ್ರೆ ಆ ಖಡ್ಗಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಸೊ ಆದ್ರೆ ಇಲ್ಲಿ ಅವನು ಬಂದಿರುವಂತಹದ್ದು ಏನಂದ್ರೆ, ಇಲ್ಲಿ ಅವನು ಹೇಳ್ತಾ ಇರುವಂತದ್ದು ಅಂದ್ರೆ, ಇಲ್ಲಿ ಪಾಂಡವರನ್ನ ಬಿಟ್ಟು 2 ಪಕ್ಷದ ಸೈನಿಕರು, ಯೋಧರು ಎಲ್ಲರೂ ಕೊಲ್ಲಲ್ಪಡ್ತಾರೆ ಅಂತ ಹೇಳ್ತಾನೆ. ಸೊ ಈ ಕಾಲದ ಬಗ್ಗೆ, ಕಾಲನ ಎದುರುಗಡೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರೆಜಿಲ್ ಅಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತಾನೆ. ಅವನಿಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ನಾನು ಈ ಸಲ ಗೆದ್ದೇ ಗೆಲ್ತೇನೆ, ಅಧ್ಯಕ್ಷನಾಗೇ ಆಗ್ತೇನೆ ಅಂತ ಎಲೆಕ್ಷನ್ ಅಲ್ಲಿ. ಅವನು ಹೇಳ್ತಾನಂತೆ ಪ್ರತಿಯೊಂದು ಕಡೆ, ಈ ಸಲ ಮಾತ್ರ ದೇವರೇ ಬಂದ್ರೂ ನನ್ನನ್ನ ಅಧ್ಯಕ್ಷನಾಗೋದನ್ನ ಯಾರು ತಡಿಲಿಕ್ಕೆ ಸಾಧ್ಯವಿಲ್ಲ, ದೇವ್ರ ಹತ್ರನೂ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ, ನಾನು ಗೆದ್ದೇ ಗೆಲ್ತೇನೆ ಅಂತ. ಸೊ ಆ ರೀತಿಯಾಗಿ ಎಲೆಕ್ಷನ್ ಮುಗಿಯುತ್ತೆ. ಅವನು ಗೆಲ್ತಾನೆ ಸಹಿತ. ಗೆದ್ದು ಅವನಿಗೆ ಮತ್ತೆ ಆವತ್ತು ಪ್ರಮಾಣ ವಚನ, ಓತ್ ಟೇಕಿಂಗಿಗೆ ಅವನು ರೆಡಿಯಾಗಿ ಹೊರಡ್ತಾನೆ. ಅಂದ್ರೆ ಈಗ ಅಧ್ಯಕ್ಷನಾಗಬೇಕು ಅವನು, ಪ್ರಮಾಣ ಸ್ವೀಕಾರ ಮಾಡಿದ್ಮೇಲೆ. ಆದ್ರೆ ಏನಾಗುತ್ತೆ, ರಸ್ತೆ ಮಾರ್ಗ ಮಧ್ಯದಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿ ಅವನು ಶರೀರ ತ್ಯಾಗವನ್ನ ಮಾಡಬೇಕಾಗತ್ತೆ. ಹಾಗೆ ಅಂದ್ರೆ ಅವನು ಆ ಥರ ಹೇಳ್ದ ಅಂತ ಭಗವಂತ ಮಾಡಿದ ಅಂತಲ್ಲ, ಆದ್ರೆ ಅವನ ಎಕ್ಸ್ಪೈರಿ ಡೇಟ್
ಅಲ್ಲಿಗೆ ಆಲ್ರೆಡಿ ನಿರ್ಣಯವಾಗಿತ್ತು. ಅವನು ಹೇಳ್ದಲ್ಲ, ಯಾರೇ ಬಂದು ನಾನು ಅಧ್ಯಕ್ಷನಾಗೋದನ್ನ ತಡೆಯಲಿಕ್ಕೆ ಸಾಧ್ಯವಿಲ್ಲ, ಗೆಲ್ಲುವುದಲ್ಲ ಅಧ್ಯಕ್ಷನಾಗೋದಂತ. ಆದರೆ ಅವನು ಜನರ ಮಧ್ಯದಲ್ಲಿ ಅವನು ಗೆದ್ದು ಅವನೇ ಅಧ್ಯಕ್ಷ ಅಂತ ಎಲ್ಲರೂ ತಿಳ್ಕೊಂಡ್ರು. ಆದರೆ ಆ ಕೊನೆ ಕ್ಷಣದಲ್ಲಿ ಅವನಿಗೆ ಅಧ್ಯಕ್ಷನಾಗಲಿಕ್ಕೆ ಆಗಲಿಲ್ಲ. ಸೊ ಆ ರೀತಿಯಾಗಿ ನಾವು ಎಷ್ಟೇ ಅಹಂಕಾರ ಮಾಡಿಕೊಂಡ್ರು ನಮ್ಮ ಕೈಯಲ್ಲಿ ಏನಿಲ್ಲ, ನಮಗೆ ಗೊತ್ತಿಲ್ಲ ನಮ್ಮ ಎಕ್ಸ್ಪೈರಿ ಡೇಟ್ ಯಾವಾಗ ಅನ್ನುವಂಥದ್ದು. ಆದರೆ ಭಗವಂತನಿಗೆಲ್ಲ ಗೊತ್ತಿದೆ. ತಸ್ಮಾತ್ ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ ರಾಜ್ಯಂ ಸಮೃದ್ಧಂ ಮಯ್ಯೈವೈತೆ ನಿಯತಾ ಪೂರ್ವಮೇವ ನಿಮಿತ್ತ ಮಾತಂ ಭವ ಸವ್ಯಸಾಚೇನ್. ಹರೇ ಕೃಷ್ಣ. ಮಾತಾಜಿ ಓದಿ, ಅಮಿತಾ ಮಾತಾಜಿ. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಬಂದು ನಿಮಿತ್ತ ಮಾತ್ರ. ಅರ್ಜುನನನ್ನ ಸವ್ಯಸಾಚಿ ಅಂದ್ರೆ ಅದರ ಮೀನಿಂಗ್ ಅಂತ ಅದೇ ಕೇಳ್ತಾ ಇದ್ದೆ ಈಗ. ಸವ್ಯಸಾಚಿ ಅಂದ್ರೆ ಅವನು ಯುದ್ಧ, ಈ ಧನುರ್ವಿದ್ಯೆಯಲ್ಲಿ ಅತ್ಯಂತ ನಿಪುಣ. ಅವನು ಎರಡೂ ಕೈಯಿಂದ ಬಾಣಗಳನ್ನ ಬಿಡ್ತಾ ಇದ್ನಂತೆ ಒಂದೇ ರೀತಿಯಾಗಿ. ಅದಕ್ಕೆ ಅವನಿಗೆ ಬಂದಿರುವಂತಹ ಹೆಸರು ಸವ್ಯಸಾಚಿ. ಸೊ ಅರ್ಜುನನಿಗೆ ಸವ್ಯಸಾಚಿ ಅಂದ್ರೆ ಅವನು ಧನುರ್ವಿದ್ಯಾ ನಿಪುಣನಾಗಿರುವುದರಿಂದ ಅವನಿಗೆ ಎರಡೂ ಕೈಗಳಿಂದಲೂ ಸಹಿತ ಅಷ್ಟೇ ನಿಖರವಾಗಿ ಅವನು ಬಾಣವನ್ನ ಬಿಡ್ತಾ ಇದ್ದಂತ, ಗುರಿಗೆ ಬಾಣವನ್ನ ಬಿಡ್ತಾ ಇದ್ದಂತ. ಅದರಿಂದ ಅವನಿಗೆ ಆ ರೀತಿಯಾದಂತಹ ಹೆಸರು ಬಂದಿದೆ. ಸೊ ಈಗ ಅವನು ಹೇಳ್ತಾ ಇದ್ದಾನೇನು, ನೀನು ಬರೀ ಒಂದು ನಿಮಿತ್ತ ಮಾತ್ರ. ಸೊ ನಾವು ತಿಳ್ಕೊಳ್ಬಹುದು ಎಲ್ಲದಕ್ಕೂ ಕಾರಣ ನಾನು ಅಂತ. ಆದರೆ ಅವನ ನಿಯಮದ ಪ್ರಕಾರ ನಾವೆಲ್ಲ ಒಂದು ನಿಮಿತ್ತರಷ್ಟೇ. ಅವನು ಏನು ಆಗ್ಬೇಕು ಅದನ್ನು ಅವನು ಮಾಡಿಯೇ ಮಾಡ್ತಾನೆ, ಮಾಡಿಸಿಯೇ ಮಾಡ್ತಾನೆ ನಮಗೆ, ನಮ್ಮ ಹತ್ರ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಅರ್ಜುನಿಗೂ ಸಹಿತ ಹೇಳ್ತಾನೆ, ನೀ ಬರೀ ನಿಮಿತ್ತ ಮಾತ್ರ. ನೀನಲ್ಲ ಅಂದ್ರೆ ಬೇರೆಯವ್ರು ಯಾರಾದ್ರೂ ಮಾಡ್ತಾರೆ ಇದನ್ನ, ಅವ್ನು ಮಾಡಿಸ್ಕೊಳ್ತಾನೆ ಭಗವಂತ. ಅರ್ಜುನನಿಗೆ ಒಂದ್ಸಲ ಎಲ್ಲ ಅಹಂಕಾರ ಏನಿತ್ತು, ನಾನು ದೊಡ್ಡ ಯೋಧ, ನೈಪುಣ್ಯ ಅಂದ್ರೆ ಸವ್ಯಸಾಚಿ, ಅಂತಹ ಒಂದು ಧನುರ್ವಿದ್ಯಾ ನಿಪುಣ, ಅಂತಹ ಒಂದು ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಅದೆಲ್ಲ ಏನೂ ಇಲ್ಲ, ಅವನು ಕೊಟ್ಟಿರೋದು ಅಷ್ಟೇ, ಅವನು ಮಾಡಿಸ್ತಾ ಇದ್ದಾನೆ ಅಷ್ಟೇ, ಅವನು ಇಲ್ಲ ಆಗ್ತಾ ಇದೆ. ಅದರಿಂದ ಆ ಅಹಂಕಾರದಿಂದ ಅವನಿಗೆ ಒಂದೇ ಸಲ ಟುಸ್ ಇದಾಗ್ಬಿಡತ್ತೆ. ಇದನ್ನ ಕೇಳ್ಬಿಟ್ಟು ಅವನು ಹೇಳ್ತಾನೆ, ನೀನು ಬರೀ ಒಂದು ನೆಪ ಮಾತ್ರ, ನಿಮಿತ್ತ ಮಾತ್ರ, ನಿನ್ನನ್ನು ನಾನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಅಂತ ಭಗವಂತ ಅವನಿಗೆ ಡೈರೆಕ್ಟ್ ಆಗಿ ಹೇಳ್ತಾನೆ. ನೀನ್ ಯುದ್ಧ ಮಾಡು, ನೀನ್ ಗೆಲ್ತೀಯ, ರಾಜ್ಯ ನಿಂದಾಗತ್ತೆ ಅನ್ನೋ ಮಾತನ್ನ ಅವನು ಹೇಳ್ತಾ ಇದ್ದಾನೆ. ಸೊ ಈಗ ನಮ್ಮ ಕಥೆಯೂ ಅಷ್ಟೇ, ನಾವು ಭಗವಂತನ ಹತ್ರ ಭಕ್ತಿ ಮಾಡಬೇಕು, ಅವನ ಮಾರ್ಗದರ್ಶನದಲ್ಲಿ ಬದುಕಬೇಕು. ಅದು ಬಿಟ್ಟು ಎಲ್ಲವನ್ನೂ ನಾನೇ ಮಾಡಿದ್ದೇನೆ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾಹಂಕಾರ ಆಗತ್ತೆ. ಆ ಮಿಥ್ಯಾಹಂಕಾರದಿಂದ ನಾವು ಖಂಡಿತವಾಗಿಯೂ ಮತ್ತೆ ಪತನವಾಗಬೇಕಾಗತ್ತೆ. ಹರೇ ಕೃಷ್ಣ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂ ತ್ವಂ ಜಹಿಮಾ ವ್ಯತಿಷ್ಠಾ ಯುಧ್ಯಸ್ವಜೇತಾಸಿ ರಣೇ ಸಪತ್ನಾತ್. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ. ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹರೇ ಕೃಷ್ಣ. ಅಷ್ಟೇ ಹೇಳಿದಾನೆ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ಯೋಧರು ಎಲ್ಲರೂ ಅವನಿಂದ ಆಲ್ರೆಡಿ ಕೊಲ್ಲಲ್ಪಟ್ಟಿದ್ದಾರೆ. ಭಗವಂತನ ಪ್ರಕಾರ ಈಗ ಒಂದು ನೆಪದ ಮಾತ್ರವಾಗಿ ಅರ್ಜುನನ ಒಪ್ಪಿಸ್ಕೊಂಡವರನ್ನ, ಅಂದ್ರೆ ಅವನ ನಿರ್ಣಯ ಆಗ್ಬಿಟ್ಟಿದೆ ಅಂತ. ಕೊಲ್ಲಲ್ಪಟ್ಟಿದ್ದಾರೆ ಅಂದ್ರೆ ಏನು, ಭಗವಂತನಿಗೆ ಸ್ಪಷ್ಟ ನಿರ್ಣಯ ಇದೆ. ಅವನಿಗೆ ಅದು ಯಾವುದೇ ರೀತಿಯಾದ ಗೊಂದಲ ಇಲ್ಲ. ಅವರು ಕೊಲ್ತಾರೆ, ಅವರು ಶರೀರ ತ್ಯಾಗ ಮಾಡಲೇಬೇಕು, ಅವರ ಸಮಯ ಮುಗಿಯಿತು, ಇಲ್ಲಿ ಅವರ ಸಮಯ ಮುಗಿಯಿತು, ಅದರಿಂದ ಅವರು ಇಲ್ಲಿಂದ ಹೊರಡಲೇಬೇಕು. ಅದರಿಂದ ಅವನು ಹೇಳ್ತಾನೆ, ಅವರೆಲ್ಲ ಕೊಲ್ಲಲ್ಪಡ್ತಾರೆ. ಅವರು ಕೊಲ್ಲೋದಂದ್ರೆ ಏನಿಲ್ಲಿ, ಅವರ ಶರೀರ ಮಾತ್ರ, ಆ ಭೌತಿಕ ಶರೀರ ಮಾತ್ರ, ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಸೊ ಅವರು ಹೋಗ್ತಾರೆ ಮುಂದೆ, ಬೇರೆ ಶರೀರವನ್ನ ಪಡ್ಕೊಳ್ತಾರೆ. ಆದರೆ
ಅವನು ಹೇಳ್ತಾನೆ, ನೀನು ವ್ಯಥೆ ಪಡಬೇಡ, ಅದರಿಂದ ನೀನು ಯುದ್ಧ ಮಾಡು, ನಿನ್ನ ಶತ್ರುಗಳನ್ನು ನೀನು ಸೋಲಿಸುವೆ. ಭಗವಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ನೀನೇ ಗೆಲ್ತೀಯಪ್ಪ, ಯುದ್ಧ ಮಾಡು ಅಂತ ಅಲ್ವಾ. ಅಂದ್ರೆ ಏನಾಯ್ತು ಅವನು ಮಾಡೋದು ಯುದ್ಧ? ಅರ್ಜುನನ ಪೌರುಷದಿಂದ ಅವನೇನು ಯುದ್ಧ ಮಾಡಿದಂತಲ್ಲ, ಭಗವಂತನ ಇಚ್ಛೆ ಆ ರೀತಿಯಾಗಿ ಅವನನ್ನ ಮಾಡಿಸ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಓದಿ ಪ್ರಭು. ರಾಜಶೇಖರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ದದ ಕಟದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಕಂಟಿನ್ಯೂ ಮಾಡಿ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನನ್ನೇ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲೇ ಯುಕ್ತಿವೇ ಸರಿ. ಇದೆಲ್ಲವೂ ಯುಕ್ತವೇ ಸರಿ. ಇದೆಲ್ಲವೂ ಯುಕ್ತವೇ ಅಂದ್ರೆ ಆಗಬೇಕಾದದ್ದೇ ಅಂತ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ 11.35 ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಹೇಳಿ ದೇವೋತ್ತಮ ಪರಮಪುರುಷನ ಮಾತುಗಳನ್ನ ಕೇಳಿ ಅರ್ಜುನ ಕೈಗಳನ್ನ ಮುಗಿದುಕೊಂಡು ಅವನ ಗದ್ಗದ ಕಂಠ, ಗದ್ಗದ ಅಂದ್ರೆ ಅವನಿಗೆ ಮಾತು ಬರ್ತಾ ಇಲ್ಲ, ಅವನ ಧ್ವನಿ ಬರ್ತಾ ಇಲ್ಲ, ಅವನಿಂದ ಭಯಭೀತನಾಗಿ ಅವನಿಗೆ ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಹೇಳ್ತಾನೆ, ಏನೋ ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ. ಋಷಿಕೇಶ ಅಂತ ಕೃಷ್ಣನಿಗೆ ಇರುವ ಒಂದು ಹೆಸರು. ಯಾಕೆ ಆ ಹೆಸರು ಬಂದಿದೆ ಅವನಿಗೆ ಅಂದ್ರೆ, ಅವನು ಎಲ್ಲಾ ಇಂದ್ರಿಯಗಳ ಒಡೆಯನಾಗಿರೋದ್ರಿಂದ ಅವನಿಗೆ ಋಷಿಕೇಶ. ಋಷಿಕೇಶ ಅಂತ ಒಂದು ಉತ್ತರಾಖಂಡಲ್ಲಿ ಇದೆ ಅಲ್ವಾ? ಋಷಿಕೇಶ ಈ ಉತ್ತರಾಖಂಡ ಅಥವಾ ಚಾರ್ಧಾಮ್ ಯಾತ್ರೆಗೆ ಹೋಗುವಾಗ ಋಷಿಕೇಶ ವಿಸಿಟ್ ಮಾಡೋದು. ಋಷಿಕೇಶ ಅಂತ ಅವನ ಇಂದ್ರಿಯಗಳನ್ನ ನಿಗ್ರಹಿಸುವವನು, ಅದರಿಂದ ಅವನಿಗೆ ಋಷಿಕೇಶ ಅಂತ ಹೆಸರು ಕೃಷ್ಣನಿಗೆ. ಅವನು ಅದನ್ನ ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಯಾಕೆಂದ್ರೆ ಭಗವಂತನನ್ನ ಕೃಷ್ಣ ಅಂತ ಹೆಸರು ಕಳೆದಾಗ ನಮ್ಗೆ ಯಾರಿಗಾದ್ರೂ ಭಯ ಆಗತ್ತಾ? ನಮಗಷ್ಟೇ ಅಲ್ಲ, ಯಾರಿಗಾದ್ರೂ ಭಯ ಆಗತ್ತಾ ಕೃಷ್ಣ ಅಂದ್ರೆ? ಕೃಷ್ಣ ಅಂದ್ರೆ ಏನ್ ನೆನಪಾಗತ್ತೆ ನಮಗೆ? ಅಥವಾ ಸಡನ್ ಆಗಿ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಅವರ ಲೀಲೆಗಳು ಚಿಕ್ಕ ವಯಸ್ಸಿಂದನು. ಮತ್ತೆ ಭಯ ಅಂತ ಏನಿಲ್ಲ ಆ ದೇವರಿಗೆ ನೋಡಿದ್ರೆ. ಬೇರೆ ದೇವರಿಗೆ ಕಂಪೇರ್ ಮಾಡಿದಾಗ ಇವಾಗ ಶ್ರೀಕೃಷ್ಣನಿಗೆ ಅಂದ್ರೆ ಭಯ ಇಲ್ಲ. ಭಯ ಇಲ್ವೇ ಇಲ್ಲ. ಅವನನ್ನ ಒಂದು ಬಾಲಗೋಪಾಲನಾಗಿ ಗೋಪಾಲಕೃಷ್ಣನಾಗಿಯೋ ಇಲ್ಲ, ಅವನನ್ನ ಸುಂದರ ಯುವಕನಾಗಿಯೋ ನಾವು ಯಾವಾಗಲೂ ಅವನನ್ನ ಕಲ್ಪಿಸ್ಕೊಳ್ತೇವೆ, ಅವನನ್ನ ಪೂಜಿಸ್ತೇವೆ ಅಲ್ವಾ? ಸೊ ಹಾಗಿರುವಾಗ ಭಯ ಎಲ್ಲಿಂದ ಬರುತ್ತೆ? ಅದರಿಂದ ಅವನು ಹೇಳ್ತಾನೆ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡ್ತದೆ. ಕೃಷ್ಣ ಅಂದ್ರೆ ಸಂತೋಷ, ಕೃಷ್ಣ ಅಂದ್ರೆ ಆಕರ್ಷಣೆ. ಅದಕ್ಕಾಗಿ ಅವನಿಗೆ ಕೃಷ್ಣ ಅಂತ ಹೇಳುವಂತಹದ್ದು. ಕೃಷ್ಣ ಶಬ್ದದ ಅರ್ಥ ಏನು? ಎಲ್ಲವನ್ನೂ ಆಕರ್ಷಿಸುವವನು ಕೃಷ್ಣ. ಅದರಿಂದ ಕೃಷ್ಣ ಅಂದ್ರೆ ನಮ್ಗೆ ಸಾಕು, ಏನೋ ಒಂಥರ ಆಕರ್ಷಣೆ ಅಲ್ವಾ? ಯಾರು ಎಷ್ಟೇ ಏನೇ ಇದು ಮಾಡಿದ್ರು, ಏನೇ ಭಾವನೆಯನ್ನು ಹೊಂದಿದ್ರು, ಕೃಷ್ಣ ಅನ್ನುವುದು ಒಂದು ಆಕರ್ಷಣೆ. ಅದರಿಂದ ಅವನು ಹೇಳ್ತಾನೆ, ನಿನ್ನಲ್ಲಿ ಅನುರಾಗಗೊಳ್ತಾರೆ. ಯಾರು? ಎಲ್ಲರೂ. ಅವನಲ್ಲಿ ಅನುರಾಗಗೊಳ್ಳುವುದಿದ್ರೇನು? ಕೃಷ್ಣನಲ್ಲಿ ಪ್ರೀತಿಪೂರ್ವಕವಾದಂತಹ ಸಂಬಂಧವನ್ನ ಪಡೆಯುವುದು ಅನುರಾಗಗೊಳ್ಳುವುದು. ಸಿದ್ಧರು ಅಂದ್ರೆ ಸಿದ್ಧಿ ಪಡೆದವರು ನಿನಗೆ ಗೌರವಪೂರ್ವಕ ನಮಸ್ಕಾರವನ್ನು ಅರ್ಪಿಸ್ತಾರೆ. ಆದ್ರೆ ಅದೇ ಸಮಯದಲ್ಲಿ ರಾಕ್ಷಸರು ಅವನ ಹೆಸರು ಕೇಳಿದ್ರೆ ಸಾಕು ಓಡೋಗ್ತಾರೆ, ಅವರಿಗೆ ಭಯ. ಆದ್ರೆ ಯಾರು ರಾಕ್ಷಸರಲ್ಲವೋ ಅವರಿಗೆ ಭಯ ಇಲ್ಲ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ, ನೆಕ್ಸ್ಟ್ ಅರ್ಥ ಓದಿ ಯಾರಾದ್ರು. ಯಾರು ಓದ್ತೀರಾ? ಬ್ರಹ್ಮನಿಗೂ ಶ್ರೇಷ್ಠವಾದ ಮಹಾತ್ಮನೇ, ನೀನು ಆದಿ ಸೃಷ್ಟಿಕರ್ತನು. ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು? ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ. ನೀನು ಅಜಯನಾದ ಮೂಲನು, ಎಲ್ಲ ಕಾರಣಗಳ ಕಾರಣನು, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಲಾ ಪ್ರಭುಜಿ? ಓದಿ. ನೆಕ್ಸ್ಟ್ ಶ್ಲೋಕದ ಅರ್ಥ ಓದಿ. 38. ನೀನು ಆದಿ ದೇವೋತ್ತಮ
ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನು ತಿಳಿದವನು ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನು. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಹರೇ ಕೃಷ್ಣ. ಎಲ್ಲ ಇಡೀ ವಿಶ್ವವನ್ನು ಅವನು ವ್ಯಾಪಿಸಿದ್ದಾನೆ. ಅವನು ಕಟ್ಟಕಡೆಯ ವಿಶ್ರಾಂತಿ ತಾಣ, ಪರಂಧಾಮ, ಅನಂತ ರೂಪ. ಅವನ ರೂಪ ಅನಂತವಾದಂತಹ ರೂಪವನ್ನು ಇಲ್ಲಿ ಉಂಟು. ಪುರಾಣ ಪುರುಷ, ಯಾಕೆಂದ್ರೆ ಅತ್ಯಂತ ಪ್ರಾಚೀನನವನು ಪುರಾಣ ಪುರುಷ, ದೇವೋತ್ತಮ ಪರಮ ಪುರುಷ. ಅವನನ್ನ ಆದಿ ದೇವೋತ್ತಮ ಪರಮ ಪುರುಷ ಅಂತ ಹೇಳ್ತಾನೆ. ಆದಿ ದೇವೋತ್ತಮ ಪುರುಷ. ಅದರಿಂದ ಅಷ್ಟೇ ಅಲ್ಲ, ಬ್ರಹ್ಮನಿಗೆ ಶ್ರೇಷ್ಠನಾದನೇ ನೀನು ಆದಿ ಸೃಷ್ಟಿಕರ್ತ. ಈ ರೀತಿಯಾಗಿ ಅವನು ಪ್ರಾರ್ಥನೆಯನ್ನು ಮಾಡ್ತಾನೆ. ಆದ್ದರಿಂದ ಅವನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಯಾರು ನಿನಗೆ ಯಾಕೆ ಮಾಡಬಾರ್ದು? ಯಾಕೆಂದ್ರೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ತಿಳಿದ ಮೇಲೆ ನಾವು ಯಾಕೆ ಅವನಿಗೆ ಭಕ್ತಿಪೂರ್ವಕವಾದ ನಮಸ್ಕಾರವನ್ನ, ಪ್ರಣಾಮವನ್ನ ಭಗವಂತನಿಗೆ ಯಾಕೆ ಅರ್ಪಿಸಬಾರದು ಅನ್ನುವಂತಹ ಒಂದು ಇದನ್ನ ಅಂದ್ರೆ ಮಾಡಬೇಕು ಅನ್ನುವ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾನೆ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ, ಅಜೇಯನಾದ ಮೂಲ, ಎಲ್ಲಾ ಕಾರಣಗಳಿಗೆ ಕಾರಣ ಅವನು. ಸರ್ವ ಕಾರಣ ಕಾರಣಂ ಅಂತ. ಈ ಐಹಿಕ ಅಭಿವ್ಯಕ್ತಿಗೆ ಅತೀತ. ಆದರೆ ಅವನು ಈ ಐಹಿಕ ಅಭಿವ್ಯಕ್ತಿಗೆ ಅತೀತ, ಇದರಿಂದ ಹೊರಗೆ ಇರುವವನು. ಯಾಕೆಂದ್ರೆ ಅವನು ಸೃಷ್ಟಿ ಮಾಡಿದ್ದಾನೆ, ಎಲ್ಲದಕ್ಕೂ ಅವನು ಕಾರಣ ಏನೋ ಹೌದು. ಆದರೆ ಆ ಕಾರಣಕ್ಕೆ, ಆ ಕಾರಣದ ಪರಿಧಿಯಲ್ಲಿ ಅವನು ಬರೋದಿಲ್ಲ. ಅದು ಅವನಿಗೆ ಅಪ್ಲೈ ಆಗೋದಿಲ್ಲ ಅಂತ. ಈ ಐಹಿಕ ಅಭಿವ್ಯಕ್ತಿ ಹೇಗಿದೆ ಅನ್ನುವಂಥದ್ದು, ಈ ಅಭಿವ್ಯಕ್ತಿಗೆ ಅತೀತನಾದವನು. ಐಹಿಕ ಅಭಿವ್ಯಕ್ತಿ ಅಂದ್ರೆ ಯಾರು? ಈ ಅವನ ಪರಮಾತ್ಮನ ರೂಪ, ಅದಕ್ಕೂ ಸಹಿತ ಅವನು ಅತೀತನಾದವನು. ಪರಮಾತ್ಮ ಅನ್ನುವಂಥದ್ದು ಅವನ ಒಂದು ವಿಸ್ತರಣೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಹರೇ ಕೃಷ್ಣ. ಯಾರು ಓದ್ತೀರಾ? ಯಾರಾದ್ರೂ? ನಿನ್ನ ಮಹಿಮೆಗಳನ್ನು ತಿಳಿಯದೆ, ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ, ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಹರೇ ಕೃಷ್ಣ. ಈಗ ಅವನಿಗೆ ಅರಿವಾಗಿದೆ. ಎಷ್ಟು ದಿವಸ ಕೃಷ್ಣ ಅಂದ್ರೆ ಅವನಿಗೆ ಬೇರೆ ಥರ, ಅವನು ಒಂಥರ ಗೆಳೆಯ, ಸಖ ಅಲ್ವಾ? ಹೇಗೆ ಫ್ರೆಂಡ್ಸ್ ಜೊತೆ ನಾವು ಹೇಗಿರ್ತೀವಿ, ಎಲ್ಲೋ ಜೋಕ್ ಮಾಡಿಕೊಂಡು ಎಲ್ಲೋ ಅವನಿಗೆ ಇದು ಮಾಡ್ಕೊಳ್ತಾ, ಬೈಕೊಳ್ತಾ ಅಥವಾ ಇದನ್ನು ಮಾಡ್ಕೊಳ್ತಾ ಇರ್ತೇವೆ. ಅದು ಅದರಲ್ಲಿ ಪ್ರೀತಿ ಇರುತ್ತೆ. ಅದೇ ರೀತಿಯಾಗಿ ಅವನು ಹೇಳ್ತಾ ಇದ್ದಾನೆ, ಏನು ನಿನ್ನನ್ನ ಕೃಷ್ಣ, ಓ ಗೆಳೆಯ, ಓ ಯಾದವ, ಏನೇನೋ ಕರೆದು ಬಿಟ್ಟಿದ್ದೇನೆ. ಮತ್ತೆ ಒಂದೇ ಎಲ್ಲೋ ನಾವು ತಿರುಗಾಟಕ್ಕೆ ಹೋದಾಗ ಒಟ್ಟಿಗೆ ಮಲಗಿದ್ದೇವೆ. ಆದ್ರೆ ಅಂತಹ ಇದ್ರಿದ್ರು ನಾನು ಏನಾದ್ರೂ ತಪ್ಪು ಮಾಡಿರಬಹುದು, ನಿನ್ನನ್ನು ಅದಕ್ಕೆ ನಿನಗೆ ಅಪಹಾಸ್ಯ ಮಾಡಿದ್ದೇನೆ. ಈಗ ಅವನಿಗೆ ಅರ್ಥ ಆಗ್ತಾ ಇದೆ, ನಾನು ಏನಪ್ಪ, ಯಾರ ಜೊತೆ ನಾನು ಇದು ಮಾಡ್ಕೊಂಡಿದ್ದೇನೆ ಅಂತ ಹೇಳಿ. ಆಗ ಅವನಿಗೆ ಗೊತ್ತಾಗಿ ಅವನು ಕ್ಷಮೆ ಕೇಳ್ತಾ ಇದ್ದಾನೆ. ಈಗ ಎಲ್ಲದಕ್ಕೂ ಕ್ಷಮೆ ಅವನಿಗೆ ಅಂದ್ರೆ ಕ್ಷಮೆ ಕೇಳೋದು ಸಹಜ ಅಲ್ವಾ? ಈಗ ಇಷ್ಟೊಂದಾದ್ಮೇಲೆ ಯಾರು ಅಂತ ಗೊತ್ತಾದ್ಮೇಲೆ ಕ್ಷಮೆ ಕೇಳಲೇಬೇಕಾದಂಥದ್ದು. ಅವನು ಭಗವಂತ, ದೇವೋತ್ತಮ ಪರಮ ಪುರುಷ ಎದುರಿಗೆ ನಿಂತಿದ್ದಾನೆ. ಈ ಸೃಷ್ಟಿಯಲ್ಲಿ ಅವನಿಂದ ಯಾವುದು ಆಗೋದಿಲ್ಲ, ಯಾವುದು ಆಗತ್ತೆ. ಸೊ ಅಂತಹವನ ಎದುರುಗಡೆ ನಿಂತಿದ್ದಾನೆ. ಅದರಿಂದ ಅವನು ಅದೆಲ್ಲ ಅವನಿಗೆ ನೆನಪಾಗತ್ತೆ. ಅಚ್ಯುತನೇ, ಚ್ಯುತಿ ಇಲ್ಲದವನು ಕೃಷ್ಣ, ಅಚ್ಯುತ. ಅವನು ಕೇಳ್ತಾ ಇದ್ದಾನೆ, ಅವನಿಗೆ ನನ್ನನ್ನು ಕ್ಷಮಿಸು ನೀನು ಅಂತ ಇಲ್ಲಿ ಬೇಡ್ಕೊಳ್ತಾ ಇದ್ದಾನೆ. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಹರೇ ಕೃಷ್ಣ. ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷಪಟ್ಟಿದ್ದೇನೆ. ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ
ದೇವೋತ್ತಮ ಪರಮಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಅವನಿಗೆ ಕೇಳ್ತಾ ಇರುವಂತದ್ದು ಏನಂದ್ರೆ, ಇದೆಲ್ಲ ಈ ವಿಶ್ವರೂಪವನ್ನು ನೋಡಿ ಸಂತೋಷನೂ ಆಗಿದೆ ಅವನಿಗೆ, ಯಾಕೆಂದ್ರೆ ಅವನು ಕೇಳ್ಕೊಂಡಿದ್ದಲ್ಲ ನನಗೆ ಇದನ್ನು ನೋಡ್ಬೇಕು ಅಂತ. ಅವನಿಗೆ ಸಮಾಧಾನ ಆಗಿದೆ ಈಗ, ಓ ನಾನು ಅದನ್ನು ನೋಡಿದೆ ಅಂತ. ಈಗಾದ್ರೆ ಭಯ ಇದೆ, ಆ ರೂಪವನ್ನು ಹೆಚ್ಚು ಹೊತ್ತು ನೋಡ್ಲಿಕ್ಕೆ ಅವನ ಹತ್ರ ಆಗ್ತಾ ಇಲ್ಲ. ಅಷ್ಟು ಪ್ರಖರವಾದಂತಹ, ಅಷ್ಟೊಂದು ಭಯಂಕರವಾದಂತಹ ರೂಪವನ್ನ ಎಷ್ಟು ನೋಡ್ಲಿಕ್ಕಾಗತ್ತೆ ಅಲ್ಲೆಲ್ಲ ನೋಡ್ತಾ ಇರೋದೆಲ್ಲ ಒಂಥರ ವಿಚಿತ್ರ. ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ಭಯದಿಂದ ತಲ್ಲಣಗೊಂಡಿದೆ. ಓ ಪ್ರಭುವೇ, ಜಗನ್ನಿವಾಸನೇ, ದಯವಿಟ್ಟು ನೀನೇನ್ ಮಾಡಿ ಈಗ ನಿನ್ನ ಮೂಲ ರೂಪವನ್ನು ನನಗೆ ತೋರಿಸು ಅಂತ ಅವನು ಕೇಳ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದೃಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಭೂಮಿಕಾ ಮಾತಾಜಿ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಹರೇ ಕೃಷ್ಣ. ಅಷ್ಟೇ. ಈಗ ಅವನು ಕೇಳ್ತಾ ಇರುವಂತದ್ದೇನು, ಈಗ ಆಯ್ತು, ಈಗ ನೀನು ನಿನ್ನ ಮೂಲ ರೂಪಕ್ಕೆ ಬರುವ ಮೊದಲು ಅವನ ಹೇಳ್ತಾನೆ, ನಾನು ನಿನ್ನ ಚತುರ್ಭುಜ ನಾರಾಯಣನ ರೂಪವನ್ನು ತೋರಿಸ್ತೇನೆ. ಈ ನಾರಾಯಣನಿಗೂ ಕೃಷ್ಣನಿಗೂ ವ್ಯತ್ಯಾಸ ಏನು? ನಾರಾಯಣ ಯಾರು, ಕೃಷ್ಣ ಯಾರು? ಇಬ್ರು ಒಂದೇ ಅಲ್ವಾ ಗುರುಜಿ? ಒಂದೇ. ಈಗ ಅವರು ಬೇರೆ ಬೇರೆ ಟೈಮ್ ಅಲ್ಲಿ ಅವತರಿಸಿದ್ದು ಅಲ್ವಾ? ನಾರಾಯಣನ ರೂಪ ಚತುರ್ಭುಜ ನಾರಾಯಣ. ಓಕೆ, ಅವನು 4 ಕೈಗಳು. ಅದು ಏನು ಕೈಯಲ್ಲಿ ಏನ್ ಹಿಡಿದಿದ್ದಾನೆ ಅವನು? ಚಕ್ರ, ಗದೆ, ಚಕ್ರ, ಶಂಖ, ಚಕ್ರ, ಗದ, ಪದ್ಮ ಅಂದ್ರೆ ಕಮಲದ ಹೂವು, ಇವನ್ನ ಹಿಡಿದಿದ್ದಾನೆ. ಮತ್ತೆ ಈಗ ನಾರಾಯಣನಿಗೂ ಕೃಷ್ಣನಿಗೆ ವ್ಯತ್ಯಾಸ ಇಷ್ಟೇ. ಈಗ ಒಂದು ಕಂಪನಿಯ ಸಿಇಒನ ಅವನ ಮನೆಗೆ ಹೋದಾಗ ನಾವು ಹೇಗೆ ಭೇಟಿ ಆಗ್ತೇವೆ, ಅದು ಕೃಷ್ಣ. ಅವನನ್ನು ಆಫೀಸಲ್ಲಿ ಹೋಗಿ ಭೇಟಿ ಆದಾಗ ಅವನು ನಾರಾಯಣ. ಅಂದ್ರೆ ನಾರಾಯಣನ ವಿಸ್ತರಣೆ ಈ ಒಂದು ಸೃಷ್ಟಿಯ ಇದಕ್ಕೋಸ್ಕರ ಅವನು ತನ್ನನ್ನು ತಾನು ವಿಸ್ತರಣೆ, ಅವನು ತುಂಬಾ ಬ್ಯುಸಿ ಇರ್ತಾನೆ. ಕೃಷ್ಣ ಯಾವಾಗಲೂ ಫ್ರೀ, ನಾರಾಯಣ ಬ್ಯುಸಿ. ಅವನು ಅಂದ್ರೆ ತುಂಬಾ ನಿರತವಾಗಿ ಇದರಲ್ಲಿ ನಿರತನಾಗಿದ್ದಾನೆ. ಸೃಷ್ಟಿಯ ನೋಡ್ಕೊಳ್ಳುವಂತಹದ್ದು, ಏನೋ ಹೇಳ್ತಾರಲ್ಲ, ಸೃಷ್ಟಿ ಏನು ಹೇಳ್ತೇವೆ, ಏನೋ ಹೇಳ್ತಾರಲ್ಲ ಅದಕ್ಕೆ, ಸೃಷ್ಟಿ ಮತ್ತೆ ಇದು ಅಂದ್ರೆ ಅದು ಹುಟ್ಟು ಮತ್ತೆ ಇದನ್ನ ಸೃಷ್ಟಿ ಮಾಡುವುದು, ಲಯ ಮಾಡುವುದು, ಅದನ್ನ ಸೃಷ್ಟಿ ಸ್ಥಿತಿ ಲಯ. ಕರೆಕ್ಟ್, ಅದೇ ಬರ್ತಾ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಸೃಷ್ಟಿ ಅಂದ್ರೆ ಸೃಷ್ಟಿ ಮಾಡುವಂತಹದ್ದು, ಸ್ಥಿತಿ ಅಂದ್ರೆ ಅದನ್ನ ನೋಡ್ಕೊಳ್ಳುವಂಥದ್ದು, ಲಯ ಅಂದ್ರೆ ಯಾವಾಗ ಎಕ್ಸ್ಪೈರಿ ಡೇಟ್ ಬರುತ್ತೋ ಅವಾಗ ಅದನ್ನ ಅಂದ್ರೆ ಅದನ್ನ ಇದು ಮಾಡೋದು, ನಾಶ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಅವನು ಆ ರೀತಿಯಾಗಿ ತನ್ನನ್ನು ತಾನು ವಿಸ್ತರಣೆ ವೈಕುಂಠ ಲೋಕಗಳಲ್ಲಿ ಚತುರ್ಭುಜ ನಾರಾಯಣ. ಕೃಷ್ಣ ಇರುವುದು ಗೋಲೋಕ ವೃಂದಾವನ ಮೂಲ ಇದರಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ. ಸೊ ಇದು ಕೃಷ್ಣನ ಮತ್ತು ನಾರಾಯಣನ ವ್ಯತ್ಯಾಸ ಅಷ್ಟೇ. ಸೊ ಇಲ್ಲಿ ಅವನು ಚತುರ್ಭುಜ ನಾರಾಯಣನ ರೂಪವನ್ನ ತೋರಿಸ್ತೋಕೆ ಕೇಳ್ಕೊಳ್ತಾನೆ. ಅದೇ ರೀತಿಯಾಗಿ ನವೇದ ಯಜ್ಞಾಧ್ಯಯನೈರ್ನ ದಾನೈರ್ ನ ಚಕ್ರಿಯಾಭಿರ್ ತಪೋಭಿರುಗ್ರೈಃ ಏವಂ ರೂಪಃ ಶಕ್ಯ ಅಹಂ ನೃಲೋಕೆ ದೃಷ್ಟಂ ತ್ವದೇನೈನ ಕುರು ಪ್ರವೀರ. ಹರೇ ಕೃಷ್ಣ. ಪ್ರಮೀಳಾ ಮುಕುಂದ್ ಮಾತಾಜಿ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ ಅಥವಾ ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಐಹಿಕ ಜಗತ್ತಿನಲ್ಲಿ ಅವನ ವಿಶ್ವರೂಪವನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಎಷ್ಟೇ ಮಾಡ್ಕೊಂಡ್ರು ಸಹಿತ ಅದು ಅವ್ಯಕ್ತ, ಅದು ವ್ಯಕ್ತವಾಗುವಂತಹ ರೂಪವೇ ಅಲ್ಲ. ಭಗವಂತ ಅವನು ಎಲ್ಲ ಕಡೆ ಇದೆ, ಆದ್ರೆ ಅದು ಅವ್ಯಕ್ತ, ಅದನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಐಹಿಕ ಪ್ರಪಂಚದಲ್ಲಿ. ಆದ್ರೆ ಇಲ್ಲಿ ಅರ್ಜುನನ ಇಚ್ಛೆಯ ಮೇರೆಗೆ ಅವನಿಗೆ ದಿವ್ಯ ಚಕ್ಷುವನ್ನ ಕೊಟ್ಟು ನಮಗೆ ಇಲ್ಲಿ ಅವನ ರೂಪ ಹೇಗಿದೆ ಅನ್ನೋದನ್ನ ನಮಗೋಸ್ಕರ ಅವನು ಈ ರೀತಿಯಾಗಿ ಅವನು ಪ್ರಕಟಿಸಿದ್ದಾನೆ ಅಲ್ಲಿ.
ಪ್ರಕಟ ಮಾಡುವಂಥದ್ದು. ಅವನು ಎನಿ ಟೈಮ್ ಎಲ್ಲಿ ಬೇಕಾದ್ರೆ ಯಾವ ರೀತಿಯಾಗಿಯೂ ಪ್ರಕಟವಾಗಬಹುದು ಅವನು ಅಲ್ವಾ. ಪ್ರಕಟವಾಗೋದಂದ್ರೆ ಏನು, ನಮ್ಗೆ ಅದನ್ನ ವ್ಯಕ್ತ ಮಾಡುವಂಥದ್ದು, ತೋರಿಸುವಂತಹದ್ದು. ಆದರೆ ಈ ಪರ್ಟಿಕ್ಯುಲರ್ ರೂಪ ಇದೆಯಲ್ಲ, ಅವನ ವಿಶ್ವರೂಪ ಏನಿದೆಯಲ್ಲ, ಆ ವಿಶ್ವರೂಪ ಯಾರಿಗೂ ಐಹಿಕ ಪ್ರಪಂಚದಲ್ಲಿ ಕಾಣುವಂತಹದ್ದು ಅಲ್ವೇ ಅಲ್ಲ ಅಂತ ಹೇಳ್ತಾನೆ ಅವನಲ್ಲಿ. ವೇದಾಧ್ಯಯನದಿಂದ ಅಥವಾ ಯಜ್ಞ ಮಾಡೋದ್ರಿಂದ ಆ ರೀತಿಯಾಗಿ ಮಾಡ್ಕೊಂಡಾದ್ರೆ ನಾವು ಈ ರೂಪವನ್ನು ನೋಡ್ಬಹುದೇ ಅಂತ ತಿಳ್ಕೊಳ್ಬಹುದು, ಆದ್ರೆ ಅದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅವನು ಹೇಳ್ತಾನೆ. ಸೊ ಆದ್ರೆ ಇಲ್ಲಿ ಅರ್ಜುನಿಗೆ ಆ ರೂಪವನ್ನು ಅವನು ತೋರಿಸಿದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯಾ ಮತ್ತು ದಿಗ್ಭ್ರಾಂತನಾಗಿದ್ದೀಯಾ. ಈಗ ಇದು ಮುಕ್ತಾಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು. ಹರೇ ಈಗ ಕೃಷ್ಣ. ಭಗವಂತ ತನ್ನ ಆ ಭಯಂಕರವಾದ ರೂಪ ವಿಶ್ವರೂಪವನ್ನ ಮುಕ್ತಾಯ ಮಾಡಿದ್ದಾನೆ. ನಾರಾಯಣನ ರೂಪವನ್ನು ಅವನಿಗೆ ತೋರಿಸ್ತಾ ಇದ್ದಾನೆ. ಮತ್ತು ಈಗ ಅವನು ಹೇಳ್ತಾ ಇದ್ದಾನೆ, ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗಿ, ನೀನು ಭಯದಿಂದ ಮುಕ್ತನಾಗು. ಇದೆಲ್ಲ ಮುಕ್ತಾಯವಾಗಲಿ. ಈಗ ದಿಗ್ಭ್ರಾಂತಿಯೂ ಸಹಿತ, ನಿನ್ನ ದಿಗ್ಭ್ರಾಂತಿ ಏನಿದೆ, ದಿಕ್ಕು ತೋಚದೇ ಇರುವಂತಹ ಭ್ರಮೆ, ಆ ಭ್ರಾಂತಿ ಏನಿದೆ ಅದು ಸಹಿತ ಮುಕ್ತಾಯವಾಗಲಿ. ಈಗ ನೀನು ಏನು ನೋಡ್ಬೇಕು ಅನ್ನಿಸ್ತಾ ಇದೆಯಾ, ಆ ಶಾಂತ ಮನಸ್ಸಿನಿಂದ ನೀನು ಅಪೇಕ್ಷಿಸಿದ ಈ ರೂಪವನ್ನ, ನಾರಾಯಣನ ರೂಪವನ್ನ ನೀನು ನೋಡು ಅಂತ ನಾರಾಯಣನ ರೂಪವನ್ನು ಅವನಿಗೆ ತೋರಿಸ್ತಾನೆ. ಹರೇ ಕೃಷ್ಣ. ಭೂಮಿಕಾ ಮಾತಾಜಿ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಹರೇ ಕೃಷ್ಣ. ಈಗ ಅವನಿಗೆ ಸಮಾಧಾನ ಆಯಿತು, ಧೈರ್ಯ ಬಂತು. ಅಂದ್ರೆ ಈಗ ಇಷ್ಟು ಹೊತ್ತು ಅವನಿಗೆ ಧೈರ್ಯ ಇರಲಿಲ್ಲ. ಅಂದ್ರೆ ಆ ಭಯಂಕರ ರೂಪ ನೋಡಿ ಈಗ ನಾರಾಯಣದ ರೂಪವನ್ನು ತೋರಿಸ್ತಾನೆ. ನಾರಾಯಣದ ರೂಪವನ್ನು ತೋರಿಸಿ ಹಾಗೆ ಮತ್ತೆ ಶ್ರೀಕೃಷ್ಣ ತನ್ನ 2 ಕೈಗಳ ಮೂಲ ರೂಪಕ್ಕೆ ಅವನು ಬರ್ತಾನೆ. ಭಗವಂತನ ಮೂಲ ರೂಪ ಹೇಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. 2 ಕೈಗಳ ರೂಪಕ್ಕೆ ಅವನು ಬರ್ತಾನೆ. ಹರೇ ಕೃಷ್ಣ. ಹೀಗೆ ಕೃಷ್ಣನನ್ನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ. ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನೀನು ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹು ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಹರೇ ಕೃಷ್ಣ. ಈಗ ಅರ್ಜುನ ಹೇಳ್ತಾನೆ, ನನಗೆ ಈಗ ಮಾನವ ಸದೃಶ ರೂಪ, ಭಗವಂತನ ಮಾನವ ಸದೃಶ ರೂಪ ಈಗ ನೋಡ್ತಾ ಇರುವಂತಹದ್ದು ಅವನ ಮೂಲ ರೂಪ, ಕೃಷ್ಣನ ಮೂಲ ರೂಪ. ಆದ್ರೆ ಈಗ ಅವನಿಗೆ ಅರ್ಥ ಆಗಿರೋದೇನು, ಇಷ್ಟು ದಿವಸ ಕೃಷ್ಣನನ್ನ ಒಬ್ಬ ಮನುಷ್ಯನಾಗಿ ಅವನು ನೋಡ್ತಾನೆ, ಒಂದು ಗೆಳೆಯನಾಗಿ ನೋಡ್ತಾನೆ. ಆದರೆ ಈಗ ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಿ ಅವ್ರು ಯಾರು ಅಂತ ಮೊದಲು ಯಾರಿಗೂ ಗೊತ್ತಿಲ್ಲ. ಆಗ ಅವರು ಯಾರೋ ಏನೋ ಅಂತ ನಾವು ಹಿಂಗೆ ಸುಮ್ಮನೆ ನೋಡ್ತೇವೆ. ಆದರೆ ನಮಗೆ ಯಾವಾಗ ಅರಿವಾಗತ್ತೆ ಇಲ್ಲ ಅವರು ಪ್ರಧಾನಮಂತ್ರಿಗಳು ಅಂತ, ಆವಾಗ ನಾವು ಅವರನ್ನು ನೋಡುವ ರೀತಿಯೇ ಬೇರೆ ಅಲ್ವಾ. ಸೊ ಆ ರೀತಿಯಾಗಿ ಅರ್ಜುನನಿಗೆ ಇವನು ಯಾರು ಅನ್ನೋದು ಅರ್ಥ ಆಗಿದೆ. ಈಗ ಆ ರೀತಿಯಾಗಿ ಅರ್ಥವಾಗಿ ಅವನೇನು ಮಾಡ್ತಾ ಇದ್ದಾನೆ, ಈ ಮನಸ್ಸು ಸಮಾಧಾನವಾಗ್ತಾ ಇದೆ ಅವನಿಗೆ ಅವನ ಮೂಲ ರೂಪವನ್ನ ನೋಡಿ. ಮತ್ತೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಈಗ ನೀನು ಕಾಣುತ್ತಿರುವ ನನ್ನ ಈ ರೂಪವನ್ನ ಕಾಣುವುದು ಬಹು ಕಷ್ಟ. ಯಾಕೆಂದ್ರೆ ಇದನ್ನ ಅಂದ್ರೆ ಈ ಮೂಲ ರೂಪ, ಕೃಷ್ಣನ ಮೂಲ ರೂಪ, ಅದನ್ನ ನೋಡ್ಲಿಕ್ಕೆ ತೊರಿತಾರೆ, ದೇವತೆಗಳು ಸಹಿತ ತೊರಿತಾರೆ. ಅದನ್ನ ನಾನು ನೋಡ್ಬೇಕು ಅನ್ನುವಂಥದ್ದು ಅವರಿಗೂ ಸುಲಭವಾಗಿ ಅದನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ. ದೇವತೆಗಳೂ ಸಹ ಈ ಪ್ರಿಯ ರೂಪವನ್ನು ಕಾಣುವುದಕ್ಕೆ ಅವಕಾಶಕ್ಕಾಗಿ ಹಂಬಲಿಸ್ತಾ ಇರ್ತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಸೊ ಆದ್ರೆ ಅವನು ಇಲ್ಲಿ ಬಂದಾಗ ಅಂದ್ರೆ ಈ ಐಹಿಕ ಪ್ರಪಂಚಕ್ಕೆ ಅವನು ಮಥುರಾದಲ್ಲಿ ಜನಿಸ್ತಾನಲ್ವ, ಆಮೇಲೆ ವೃಂದಾವನ, ಆಮೇಲೆ ದ್ವಾರಕಾ, ಹೀಗೆ ಇಲ್ಲಿ ಅಂದ್ರೆ ಅವನು, ಆದರೆ ಅಲ್ಲಿ ಬಹಳ ಜನರಿಗೆ ಅವನಿಗೆ ಗೊತ್ತೇ ಇಲ್ಲ. ಆದರೆ ಯಾರಿಗೆ ಗೊತ್ತಿದೆಯೋ ಗೊತ್ತಿದೆ, ಆದರೆ ಯಾರಿಗೆ ಗೊತ್ತಿಲ್ವೋ ಅವರಿಗೆ ಅವನು ಭಗವಂತ ಅನ್ನೋದು ಗೊತ್ತಿಲ್ಲ. ಅವನನ್ನ ಏನೋ ಒಂಥರ ಆರ್ಡಿನರಿಯಾಗಿ ಒಂದು ಸಾಮಾನ್ಯ ಮನುಷ್ಯನಾಗಿ ಅವರು ಕಾಣ್ತಾರೆ. ಅದು ಅಂದ್ರೆ ನಾವು ಭ್ರಮೆಯಲ್ಲಿರುವಾಗ ಆಗುವಂತಹದ್ದು.
ಭಗವಂತನ ನೋಡ್ಬೇಕಂದ್ರೆ ನಮಗೆ ಮುಖ್ಯವಾಗಿ ಅವನಲ್ಲಿ ನಾವು ಶ್ರದ್ಧೆ ಅಥವಾ ಅವನಿಗೆ ನಾವು ಶರಣಾಗತರಾಗುವಂತಹದ್ದು ಮತ್ತು ಪೂರ್ತಿಯಾಗಿ ನಾವು ಅವನನ್ನ ದೇವೋತ್ತಮ ಪರಮಪುರುಷ ಅಂತ ನಾವು ಅವನಿಗೆ ಭಕ್ತಿಯನ್ನ ಮಾಡಿದಾಗ ಮಾತ್ರ ಅವನು ಯಾರು ಅನ್ನೋದು ನಮಗೆ ಅರ್ಥವಾಗ್ತದೆ. ಅಲ್ಲಿ ತನಕ ಅರ್ಥವಾಗುವುದಿಲ್ಲ. ಭಕ್ತ್ಯಾತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದೃಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಅಮೃತ ಎಲ್ ಮಾತಾಜಿ. ನನ್ನ ಪ್ರೀತಿಯ ಅರ್ಜುನನೇ, ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ. ಸೊ ಭಗವಂತನನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ರಹಸ್ಯ. ಭಗವಂತನ ತಿಳಿಯುವುದಂದ್ರೆ ಏನು? ಆ ರಹಸ್ಯವನ್ನ ಭೇದಿಸುವುದು. ಆಗ ಮಾತ್ರ ನಮಗೆ ಭಗವಂತ ಯಾರು ಅನ್ನೋದು ಅರ್ಥವಾಗುತ್ತೆ. ಇಲ್ಲಾಂದ್ರೆ ಭಗವಂತ ಯಾರು ಅನ್ನೋದು ಅರ್ಥವಾಗುವುದಿಲ್ಲ. ಅದರಿಂದ ಅವನೇ ಹೇಳ್ತಾ ಇದ್ದಾನೆ, ಹೇಗೆ ನಾವು ಆ ರಹಸ್ಯವನ್ನ ಭೇದಿಸಬಹುದು? ಆ ರಹಸ್ಯವನ್ನ ಭೇದಿಸಲಿಕ್ಕೆ ಒಂದು ಏಕಚಿತ್ತದ ಭಕ್ತಿ ಸೇವೆ. ಏಕಚಿತ್ತದ ಭಕ್ತಿ ಸೇವೆ ಅಂದ್ರೆ ಏನು? ಒಂದೇ ಮನಸ್ಸಿನಿಂದ ಭಗವಂತನ ಸೇವೆಯನ್ನ ಮಾಡುವಂತಹದ್ದು. ಆ ಮನಸ್ಸು ಒಂದಾಗ್ಲಿಕ್ಕೆ ಏನ್ ಮಾಡ್ಬೇಕು ನಾವು? ಆ ಮನಸ್ಸನ್ನ ನಾವು ನಮ್ಮ ಹಿಡಿತದಲ್ಲಿ ಅಂದ್ರೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಆ ಮನಸ್ಸನ್ನ ಹೇಗೆ ನಾವು ಆ ಮನಸ್ಸು ಮೀನಿಂಗ್ ಮೇಕಿಂಗ್ ಮಷಿನ್. ಮನಸ್ಸಿನಲ್ಲಿ ಹಲವಾರು ಶಾಖೆಗಳು, ಅದು ಯಾವಾಗಲೂ ಒಂದಲ್ಲ ಒಂದು ಆಲೋಚನೆಯಲ್ಲಿ ನಿರತವಾಗಿಯೇ ಇರುತ್ತೆ. ಆದ್ರೆ ಆ ಮನಸ್ಸಿಗೆ ನಾವು ಯಾವಾಗ ಅದಕ್ಕೆ ಸರಿಯಾದ ಟ್ರೈನಿಂಗ್ ಅನ್ನ ಕೊಟ್ಟಾಗ, ಆ ಮನಸ್ಸಿಗೆ ನಾವು ಸರಿಯಾದ ಟ್ರೈನಿಂಗ್ ಅಂದ್ರೆ ಯಾವಾಗಲೂ ನೀನು ಭಗವಂತನ ಕುರಿತಾಗಿ ಧ್ಯಾನಿಸು, ಬೇರೆ ಆಲೋಚನೆಗಳು ಬೇಡ. ನಾವು ಎಷ್ಟೋ ಸಲ ಹೇಳ್ತೀವಲ್ಲ, ಈ 108 ಆಲೋಚನೆ ಬೇಡ ನಿನಗೆ ಅಂತ. ಸೊ ಆ ರೀತಿಯಾಗಿ ನಾವು ಏಕಚಿತ್ತದಲ್ಲಿ ಇದ್ದಾಗ ಭಕ್ತಿ ಸೇವೆಯಿಂದ ಅವನು ಹೇಳ್ತಾನೆ, ಆ ರೀತಿಯಾಗಿ ಅವನು ಭಕ್ತಿಯನ್ನ ಮಾಡಿದಾಗ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಕಾಣ್ಲಿಕ್ಕೆ ಸಾಧ್ಯ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಅವನು ಒಂದು ಆರ್ಡಿನರಿ ಮನುಷ್ಯನಾಗಿ ಅವನನ್ನು ನಾವು ನೋಡಬಾರ್ದು. ಯಾಕೆಂದ್ರೆ ಭಗವಂತ ನೋಡಿ ಅವನ ಹಿಂದೆ ಎಷ್ಟೊಂದಿದೆ ಅದು ಗೊತ್ತಿಲ್ಲ, ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಲ್ವಾ? ಯಾಕೆಂದ್ರೆ ಅವರು ಭಕ್ತಿಯನ್ನ ಮಾಡ್ತಾ ಇಲ್ಲ, ಅದರಿಂದ ಅದು ಗೊತ್ತಿಲ್ಲ. ಅದರಿಂದ ಭಕ್ತಿಯನ್ನ ಮಾಡಿದಾಗ ಅವನ ಹಿಂದಿರುವಂತಹ ಆ ರಹಸ್ಯಗಳೆಲ್ಲ ತೆರೀತಾ ಹೋಗುತ್ತೆ. ಅದನ್ನೇ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ಕರ್ಮ ಕ್ರನ್ ಮತ್ ಪರಮೋ ಮದ್ಭಕ್ತಃ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸಮಾವೇತಿ ಪಾಂಡವ. ಭೂಮಿಕಾ ಮಾತಾಜಿ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಹರೇ ಕೃಷ್ಣ. ನಮ್ಮ ನಿಜವಾದ ಉದ್ದೇಶನ ನಾವು ಶರೀರ ತ್ಯಾಗ ಮಾಡಿದ್ಮೇಲೆ ವೈಕುಂಠಕ್ಕೆ ಹೋಗ್ಬೇಕು, ಭಗವಂತನ ಧಾಮ ಪ್ರವೇಶ ಮಾಡಬೇಕು. ಮತ್ತೆ ಈ ಜನ್ಮ ಅನ್ನುವಂಥದ್ದು ನಮಗೆ ಬೇಡ ಅಲ್ವಾ? ಹೌದಾ ಅಲ್ಲ? ಮತ್ತಿಲ್ಲಿ ಹುಟ್ಟಿದ್ರೆ ನಮಗೆ ದುಃಖಾಲಯ ಅಶಾಶ್ವತ. ಅದೇ ಅಲ್ವಾ ನಮ್ಮ ನಿಜವಾದ ಎಲ್ಲರೂ ಕೇಳ್ಕೊಳ್ಳೋದು ಅದೇ. ಸತ್ತ ಮೇಲೆ ನಮಗೆ ಮತ್ತೆ ಈ ಜನ್ಮ ಅನ್ನೋದು ಬೇಡ, ನಮಗೆ ಡೈರೆಕ್ಟ್ ಆಗಿ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡು. ನೀನ್ ನನ್ನನ್ನು ಕರ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳ್ತೀವಿ ಅಲ್ವಾ? ಭಗವಂತ ನೀನ್ ನನ್ನನ್ನು ಕರ್ಕೊಂಡು ಹೋಗು ಅಂತ. ಅವ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಸೊ ನಮಗೆ ಈ ಜನನ ಮರಣದ ಚಕ್ರದಿಂದ ಅವ್ನು ನಮ್ಮನ್ನ ಹೊರಗೆ ತೆಗಿಬೇಕು, ಎತ್ತಬೇಕು ಅವನು. ಇಲ್ಲಾಂದ್ರೆ ಇದು ಭವಸಾಗರ, ದುಃಖಾಲಯ ಅಶಾಶ್ವತ ಈ ಪ್ರಪಂಚ. ಸೊ ಇಲ್ಲಿಂದ ಅವನು ನಮ್ಮನ್ನ ಹೊರಗೆ ತೆಗಿಬೇಕು ಅನ್ನುವ ಮಾತನ್ನ ನಾವಿಲ್ಲಿ ಅವನು ಅಂದ್ರೆ ಅದರಿಂದ ಅವನು ಹೇಳ್ತಾ ಇದ್ದಾನೆ ಏನು? ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ. ಕಾಮ್ಯ ಕರ್ಮ ಅಂದ್ರೇನು? ಕರ್ಮಫಲ, ಫಲಾಪೇಕ್ಷಿತ ಕರ್ಮ. ಕಾಮ್ಯ ಕರ್ಮ ಅಂದ್ರೆ ಕಾಮ ಸಹಿತವಾದಂತಹ ಕರ್ಮ. ಕಾಮ ಅಂದ್ರೆ ಏನು? ಇಂದ್ರಿಯ ತೃಪ್ತಿ. ಇಂದ್ರಿಯ ತೃಪ್ತಿಯಿಂದ ಕೂಡಿದ ಕರ್ಮ ಅದು. ಮತ್ತು ಊಹಾತ್ಮಕ ಚಿಂತನೆ ಅಂದ್ರೆ ನಮಗೆ ಏನನ್ನೋ ಆಲೋಚನೆ ಮಾಡುವಂತಹದ್ದು ನಾವು. ಊಹಾತ್ಮಕ ಚಿಂತನೆ ಅದು ಕಲಾ ಅಂತ ಹೇಳ್ತಾನೆ. ಕಲಾ ಅಂದ್ರೆ ಏನದು? ಅದು ಒಂಥರ ಏನ್ ಹೇಳ್ತೇವೆ ಅದಕ್ಕೆ? ಕಲಾ ಅಂದ್ರೆ ಅದೊಂಥರ ಈಗ ನಾವು ಬಟ್ಟೆನಲ್ಲಿ ಕೊಳೆ ಆಗತ್ತಲ್ಲ,
ಕಲೆ. ಕಲೆ. ಆ ರೀತಿಯಾದಂಥದ್ದು ಅದು ಒಂಥರ ಕಶ್ಮಲ, ಅದು ಊಹಾತ್ಮಕ ಚಿಂತನೆಗಳ ಕಲದಿಂದ ನಾವು ಮುಕ್ತರಾಗಬೇಕು. ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು, ಆ ರೀತಿಯಾಗಿ ನಾವು ಪರಿಶುದ್ಧವಾಗಿ ಭಗವಂತನ ಭಕ್ತಿಯಲ್ಲಿ ಯಾರು ಮಾಡ್ತಾರೋ, ಮತ್ತೆ ಯಾರು ನನಗಾಗಿ ಕರ್ಮಗಳನ್ನ ಮಾಡ್ತಾರೋ, ಅದರಿಂದ ನಾವು ಕರ್ಮವನ್ನ ಫಲಾಪೇಕ್ಷಿತ ಕಾಮ್ಯ ಕರ್ಮ ಮಾಡಬಾರ್ದು, ಮತ್ತೆ ಭಗವಂತನಿಗೋಸ್ಕರ ಎಲ್ಲವನ್ನ ಮಾಡಬೇಕು ಅನ್ನೋದನ್ನ ಅವನು ಇಲ್ಲಿ ಹೇಳ್ತಾನೆ. ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ, ಅದರಿಂದ ಭಗವಂತ ಹೇಳ್ತಾ ಇರುವಂಥದ್ದು ಏನಂದ್ರೆ, ನಮ್ಮ ಗುರಿಯೇ ಭಗವಂತ, ನಾವು ಅಲ್ಲೇ ಹೋಗ್ಬೇಕು ಅಂತ ನಾವು ಅವನನ್ನ, ಭಗವಂತನನ್ನ ನಮ್ಮ ಜೀವನದ ಕೇಂದ್ರ ಸ್ಥಾನದಲ್ಲಿ ಇಟ್ಟಾಗ ಮಾತ್ರ ನಮಗೆ ಈ ರೀತಿಯಾದಂತಹ ಒಂದು ಅವಕಾಶ ಲಭಿಸುತ್ತೆ. ಇಲ್ಲ ಅಂದ್ರೆ ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮತ್ತು ಎಲ್ಲಾ ಜೀವಿಗಳ ಮಿತ್ರನು. ಆಗ ಏನಾಗತ್ತೆ, ನಮ್ಗೆ ಗೊತ್ತಿರುವಂತದ್ದು ಏನಂದ್ರೆ, ಎಲ್ಲರೂ ಈಗ ಪ್ರತಿಯೊಂದು ಜೀವಿಯು ಬೇರೆ ಬೇರೆ ಶರೀರವನ್ನ ಪಡೆದಿದ್ದಾನ ಕರ್ಮಫಲಕ್ಕೋಸ್ಕರ. ಆದ್ರೆ ಕೊನೆಯದಾಗ ಅವೆಲ್ಲ ಯಾರು? ಭಗವಂತನಿಂದ ಪ್ರತ್ಯೇಕಗೊಂಡಂತಹ, ಭಗವಂತನ ವಿಭಿನ್ನಾಂಶವಾಗಿರುವಂತಹ ಜೀವಾತ್ಮಗಳು. ಇದನ್ನ ಯಾರು ಅರಿತುಕೊಂಡಿರ್ತಾನೆ, ಅವನು ಮತ್ತೆ ಎಲ್ಲರಿಗೂ ಅವನು ಮಿತ್ರನಾಗ್ತಾನೆ, ಅವನು ಖಂಡಿತವಾಗಿಯೂ ನನ್ನಲ್ಲಿಗೆ ಬರ್ತಾನೆ ಅನ್ನೋದನ್ನ ಇಲ್ಲಿ ಮತ್ತೆ ಅವನು ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ವಿಶ್ವರೂಪ ದರ್ಶನ ಯೋಗ ಮುಗಿಯತ್ತೆ. ಅರ್ಜುನ ಕೇಳ್ತಾನೆ, ನಾನು ನೋಡಬಹುದು ಅಂದ್ರೆ ಮಾತ್ರ ನನಗೆ ತೋರಿಸು ಅಂತ. ಸೊ ಭಗವಂತ ಅವನಿಗೆ ಕೊನೆಯದಾಗಿ ದಿವ್ಯ ಚಕ್ಷುವನ್ನು ಕೊಟ್ಟು ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ. ಅರ್ಜುನ ಅದನ್ನು ನೋಡಿ ಭಯಭೀತನಾಗ್ತಾನೆ, ಪ್ರಾರ್ಥನೆಯನ್ನ ಮಾಡ್ತಾನೆ. ಆಮೇಲೆ ಭಗವಂತ ಅವನಿಗೆ ಅವನು ಯಾರು ಏನು ಅನ್ನೋದನ್ನೆಲ್ಲ ತಿಳಿಸ್ತಾನೆ. ಅಲ್ಲಿ ಮತ್ತೆ ಹೇಳ್ತಾನೆ, ಪಾಂಡವರನ್ನ ಬಿಟ್ಟು ಎರಡೂ ಪಕ್ಷದ ಸೈನಿಕರು ಎಲ್ಲರೂ ಸಾಯ್ತಾರೆ, ಇಲ್ಲಿ ನಾನೇ ಕಾಲ ಅನ್ನೋದನ್ನ ಹೇಳ್ತಾನೆ. ಅರ್ಜುನ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾನೆ, ಇಲ್ಲ ಸಾಕು, ಈಗ ನಾನು ತುಂಬಾ ಭಯಗೊಂಡಿದ್ದೇನೆ, ನನ್ನ ಚಿತ್ತ ಸ್ವಾಸ್ಥ್ಯ ಕಳೆದಿದೆ, ನೀನು ನಿನ್ನ ಮೂಲ ರೂಪಕ್ಕೆ ಬಾ. ಭಗವಂತ ನಾರಾಯಣನ ರೂಪವನ್ನು ತೋರಿಸಿ ಕೊನೆಯದಾಗಿ ಹೇಳ್ತಾನೆ ಏನೋ, ಶುದ್ಧ ಭಕ್ತಿಯನ್ನ ಅಂದ್ರೆ ಯಾರು ಮನಸ್ಸನ್ನು ತನ್ನಲ್ಲಿಟ್ಟು ಕಾಮ್ಯಕರ್ಮವನ್ನ ಮಾಡದೆ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಮಾಡ್ತಾರೋ ಅಂಥವ್ರು, ಎಲ್ಲರನ್ನೂ ಪ್ರೀತಿಯಿಂದ ಅಂದ್ರೆ ಎಲ್ಲಾ ಜೀವಿಗಳನ್ನು ಒಂದೇ ರೀತಿಯಾಗಿ ನೋಡ್ತಾರೋ ಅಂಥವ್ರು ಖಂಡಿತವಾಗಿ ನನ್ನಲ್ಲಿಗೆ ಬರ್ತಾರೆ ಅನ್ನೋ ಮಾತನ್ನ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಾರಿ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಪ್ರಭುಜಿ, ನೀವು ಆಲ್ರೆಡಿ ಇವಾಗ ನಾವು ಚಿಕ್ಕ ಚಿಕ್ಕ ತಪ್ಪುಗಳೆಲ್ಲ ಮಾಡ್ಬಿಟ್ಟಿದೀವಿ ಅನ್ಕೊಳ್ಳಿ. ಈಗ ಬಂದಿದೀವಿ ಭಕ್ತಿ ಸೇವೆಗೆ ಅಂತಂದ್ರೆ, ಇವಾಗ ಈ ಜನ್ಮದಲ್ಲಿ ಎಲ್ಲಿ ಮೋಕ್ಷ ಪಡೆಯೋಕ್ಕಾಗುತ್ತೆ ನಮ್ಗೆ? ಕರೆಕ್ಟು, ನಮ್ಗೆ ಗೊತ್ತಿಲ್ಲ ಭಗವಂತ ನಮ್ಗೆ ಮೋಕ್ಷ ಕೊಡ್ತಾನ ಇಲ್ಲ, ಆದ್ರೆ ಖಂಡಿತವಾಗಿಯೂ ಮೋಕ್ಷದ ದಾರಿಯಲ್ಲಿ ನಮ್ಮನ್ನ ಇಡ್ತಾನೆ. ಅದೇ ನಾವು ಈ ಜನ್ಮದಲ್ಲಿ ಎಷ್ಟು ಮಾಡಿದೀವೋ ಅಷ್ಟು ನಮ್ಗೆ ನೆಕ್ಸ್ಟ್ ಜನ್ಮದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ನಾನು ಲಾಸ್ಟ್ ಕ್ಲಾಸ್. ಹಾಗಲ್ಲ, ಅವನ್ ಏನ್ ಹೇಳ್ತಾನೆ, ನಾವು ಎಷ್ಟು ಭಕ್ತಿಯನ್ನ ಮಾಡ್ತೇವೋ ಅಷ್ಟು ನಮ್ಗೆ ಅವನ ಸ್ಪಂದನೆ ಇರುತ್ತೆ. ಈಗ ನೀವು ಪೂರ್ತಿ 100% ಶುದ್ಧ ಭಕ್ತಿ ಮಾಡ್ತಾ ಇಲ್ಲ, 50% ಮಾಡ್ತಾ ಇದ್ದೀರಾ. ಕರೆಕ್ಟ್. ಅವನು ನಿಮ್ಗೆ ಮುಂದಿನ ಜನ್ಮದಲ್ಲಿ ಇನ್ನು ನೆಕ್ಸ್ಟ್ ಬಾಕಿ ಇರುವ 50% ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಹೌದು, ಆಯ್ತಾ? ಅವನು ಶ್ರೀಮಂತರ ಮನೆಯಲ್ಲೋ ಧಾರ್ಮಿಕರ ಮನೆಯಲ್ಲಿಯೋ ನಮ್ಗೆ ಹುಟ್ಟಿಸ್ತಾನೆ. ಬಟ್ ನನ್ಗೆ ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಳಕ್ಕೆ ಅವಕಾಶ ಇರುತ್ತೆ, ಅವಕಾಶ ಅಲ್ಲಿ ಕೊಡ್ತಾನೆ ಅವನು. ಆದ್ರೆ ಒಂದು ಕ್ಯಾಚ್ ಅಂದ್ರೇನು, ಭಕ್ತಿ ಸೇವೆಯನ್ನು ಮಾಡುವಾಗ ನಾವು ಗುರುಗಳ ಆಶ್ರಯವನ್ನ ಪಡೆದು ಗುರುಗಳ ಆಶ್ರಯದಲ್ಲಿ ಇರಬೇಕು. ಗುರುಗಳು ಪರಂಪರೆಯಿಂದ ಬಂದಂತ ಗುರುಗಳ ಆಶ್ರಯವನ್ನ ಪಡಿಲೇಬೇಕು. ಆಮೇಲೆ ನಾವು ಆ ಗುರುಗಳು ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು, ಶಿರಸಾಷ್ಟಾಂಗ, ಆದ್ರೆ ಶಿರಸ ಅದನ್ನ ವಹಿಸ್ಬೇಕು. ನಾವು ಅದನ್ನ ನೋಡಿ ಮಾಡ್ಬೇಕು. ನಾವು ಅದನ್ನ ನಾವು ಮಾಡಬೇಕು, ಕೇಳೋದಷ್ಟೇ ಅಲ್ಲ. ನಾವು ಭಗವಂತ ಏನ್ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆ ರೀತಿಯಾಗಿ ನಾವು ಬದುಕೋದನ್ನ ಕಲಿಬೇಕು. ಶುದ್ಧ ಭಕ್ತಿಯನ್ನ ಮಾಡ್ಲಿಕ್ಕೆ ಹೋಗ್ಬೇಕು. ಶುದ್ಧ ಭಕ್ತಿಯಲ್ಲಿ ಈ ಸಂಸಾರದ ಯಾವುದೇ ತಾಪತ್ರಯಗಳು ಇರೋದಿಲ್ಲ ಅಲ್ಲಿ. ಕರೆಕ್ಟ್. ಅದರಿಂದ ನಾವು ಅಂದ್ರೆ ಯಾವುದಕ್ಕೂ ನಾವು ಅಂಟುಕೊಳ್ಳೋದೇನೆ ಪದ್ಮಪತ್ರ ಮೀಮಾಂಬಸ ಅಂತ ಹೇಳ್ತಾರೆ. ನಾವು ಯಾವುದಕ್ಕೂ ಸ್ಥಿತಪ್ರಜ್ಞರಾಗಿರ್ಬೇಕು. ಆ ಸ್ಥಿತಪ್ರಜ್ಞರಾದಾಗ ನಾವು ಅಂದ್ರೆ ಪೂರ್ತಿಯಾಗಿ ಅವನಲ್ಲಿ ಮನಸ್ಸನ್ನಿಟ್ಟು, ಈಗ ತುಂಬಾ ಜನ ಮಾಡ್ತಾರೆ, ನೀವು ನೋಡ್ಬೋದು. ಕೆಲವು ಪರಂಪರೆಯಿಂದ ಬಂದಂತಹ ಈ ಮಠಗಳಲ್ಲಿ ಎಲ್ಲ ಬಹಳ ಸ್ಟ್ರಿಕ್ಟ್ ಆಗಿಯೇ ಮಾಡ್ತಾರೆ ಅವರು.
ಅಂದ್ರೆ ಈಗ ಇಲ್ಲಿ ಇಸ್ಕಾನ್ನಲ್ಲಿಯೂ ಸಹಿತ ಹಾಗೆ ಇದೆ. ನೀವು ಇಸ್ಕಾನ್ ನೀವು ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಅಲ್ಲಿ ಪೂರ್ತಿಯಾಗಿ ಭಗವಂತ ಏನ್ ಹೇಳಿದ್ದಾನೋ ಆ ರೀತಿಯಾಗಿ ಅವರು ಅಂದ್ರೆ ಏಕಾದಶಿ ಉಪವಾಸ ಇರುತ್ತೆ, ಬೆಳಗ್ಗೆ 4:30 ಎದ್ದು ಭಗವಂತನಿಗೆ ಪಂಚರಾತ್ರಿ ವಿಧಿಯಲ್ಲಿ ಮುಖಾಂತರ ಅವನಿಗೆ ಪೂಜೆ ಸಲ್ಲಿಸುತ್ತೆ. ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಮಿನಿಮಮ್ 16 ರೌಂಡ್ ಪ್ರತಿನಿತ್ಯ ನಾವು ಮಾಡಬೇಕು. ಮತ್ತೆ ಎಲ್ಲಾ ಭಕ್ತಿಯ ನಿಯಂತ್ರಕ ತತ್ವಗಳೇನಿದೆ ಎಲ್ಲವನ್ನ ನಾವು ಪಾಲಿಸಲೇಬೇಕು. ಅಲ್ಲಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹಿತ ತಿನ್ನೋದಿಲ್ಲ ಯಾರು. ಅಷ್ಟೊಂದು ಕಠೋರವಾಗಿ ನಾವು ಮಾಡ್ಕೊಂಡು ಹೋದಾಗ ಅವನು ಹೇಳ್ತಾನೆ ಅಂತ್ಯಕಾಲೇಚ ಮಾಮೇವ, ಯಾರು ಸಾಯುವಾಗ ಅವನನ್ನ ಸ್ಮರಿಸ್ಕೊಳ್ತಾರೆ. ಈಗ ನಾವು ಅಜಾಮಿಳನ ಕಥೆಯನ್ನು ಕೇಳಿದ್ವಿ. ಅಜಾಮಿಳನ ಏನು, ಅವನು ಪಾಪ ಮಾಡ್ತಾನೆ, ಅವನು ಎಲ್ಲವನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದಾದ್ರೆ ಮಿಡ್ಲಲ್ಲಿ ಸ್ವಲ್ಪ ಇದಕ್ಕೆ ಬಲೆಗೆ ಬಂದ್ಬಿಡ್ತಾನೆ. ಅವನು ಏನೋ ಭ್ರಮೆಗೆ ಒಳಗಾಗ್ತಾನೆ ಅಥವಾ ಮಾಯೆಯ ಬಲೆಗೆ ಬಂದ್ಬಿಡ್ತಾನೆ. ಆದ್ರೆ ಅವನಿಗೊಂದು ಅವಕಾಶ ಅವನು ಅದೇ ಜನ್ಮದಲ್ಲೇ ಕೊಟ್ಟ. ಅವನು ನೀನು ಹೋಗು ಬದ್ರಿಕಾಶ್ರಮಕ್ಕೆ ಹೋಗಿ ನಿನ್ನ ಪಾಪ ತೊಳ್ಕೊಂಡು ಆಮೇಲೆ ನೀನು ಮೋಕ್ಷ ಪಡಿತೀಯ ಅಂತ. ಸೊ ಆಗಲ್ಲ ಅಂತಿಲ್ಲ ಮಾತಾಜಿ, ನಮ್ಗೆ ಗೊತ್ತಿಲ್ಲ ಕರ್ಮದ ಲೆಕ್ಕಾಚಾರ ಏನು, ಯಾವ ಎಲ್ಲಿ ಯಾಕೆ ಹೀಗೆ ಹುಟ್ಟಿದ್ದೀವಿ. ಶರೀರನೂ ಸಹಿತ ನಮ್ಮ ಕರ್ಮದಿಂದಲೇ ನಮಗೆ ಸಿಕ್ಕಿದ್ದು. ನಾವು ಇಲ್ಲಿ ಹುಟ್ಟಿದ್ದು ನಮ್ಮ ಕರ್ಮದಿಂದಲೇ. ಆದ್ರೆ ಈಗ ನಿಮಗೆ ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ, ಭಗವದ್ಗೀತೆಯನ್ನ ಕೇಳುವಂತಹದ್ದು ಮತ್ತೆ ಭಕ್ತಿಯಲ್ಲಿ ಸ್ವಲ್ಪ ಮುಂದುವರಿಯುವಂತಹ ಒಂದು ಅವಕಾಶವನ್ನು ಅವನು ಕೊಟ್ಟಿದ್ದಾನೆ. ಅದನ್ನ ನಾವು ನಮ್ಮ ಪುಣ್ಯ ಅನ್ಕೋಬೇಕು. ಯಾಕಂದ್ರೆ ಈ ಹಲವಾರು ಪಾಪಗಳು ನಾಶವಾಗತ್ತಂತೆ ಭಗವದ್ಗೀತೆಯನ್ನ ಕೇಳುವುದರಿಂದ. ಮತ್ತೆ ಹೀಗೆ ಗಂಗೆಯಲ್ಲಿ ಸ್ನಾನ ಮಾಡಿದಾಗ ಎಷ್ಟೋ ಪಾಪಗಳು ನಾಶ ಆಗತ್ತೆ ಅಂತ ಹೇಳ್ತಾರೆ ಅಲ್ವಾ. ಆ ರೀತಿಯಾಗಿ ನಮ್ಮ ಎಷ್ಟೋ ಪಾಪಗಳ ನಾಶ ಆಗತ್ತೆ. ನಾವು ನೀವು ಇಲ್ಲಿ ಕೂತ್ಕೊಂಡು ಈ ಭಗವದ್ಗೀತೆಯನ್ನು ಕೇಳ್ತಾ ಇರೋದ್ರಿಂದ ಎಷ್ಟೋ ಪಾಪಗಳು ನಾಶವಾಗ್ತಾ ಇದ್ದಾವೆ. ಯಾಕೆಂದ್ರೆ ನಮ್ಮ ಎಲ್ಲೋ ಒಂದ್ ಕಡೆ ನಾವು ಆ ಪ್ಯೂರಿಟಿ ಪರಿಶುದ್ಧತೆಗೆ ಬರ್ತಾ ಇದ್ದೇವೆ. ಎಷ್ಟೋ ಕಲ್ಮಶಗಳಿದಾವೆ ನಮ್ಮಲ್ಲಿ, ಆದ್ರೆ ಎಷ್ಟೋ ಕಲ್ಮಶಗಳು ಹೋಗ್ತಾನು ಇದಾವೆ, ಇರುವ ಕಲ್ಮಶಗಳು ನಾಶವಾಗ್ತಾನು ಇದಾವೆ. ಹೌದು, ಹೊಸದಾಗಿ ಮೇ ಬಿ ನಾವ್ ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಅನ್ಕೊಂಡ್ತೀವಿ. ಅಲ್ಲ ತಪ್ಪು, ಕರೆಕ್ಟ್. ಆದ್ರೆ ಅವನೇನ್ ಹೇಳ್ತಾನೆ ಅಂದ್ರೆ, ಯಾವಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಇಟ್ಟು ನಾವ್ ಏನನ್ನೇ ಮಾಡಿದ್ರು ಬೈ ಚಾನ್ಸ್ ಗೊತ್ತಿಲ್ದೇನೆ ಏನಾದ್ರೂ ತಪ್ಪಾಗಿದ್ರು ಕರ್ಮ ಫಲ ನಮಗೆ ಅಂಟಿಕೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಕರ್ಮ ಫಲ ನಮಗೆ ಅಂಟಿಕೊಳ್ಳೋದಿಲ್ಲ, ಆದ್ರೆ ಭಕ್ತಿಯಲ್ಲಿ ಇರಬೇಕು. ಈಗ ಭಕ್ತಿಯನ್ನೇ ಮಾಡ್ದೇನೆ ನಾನು ಭಕ್ತಿಯಲ್ಲಿದ್ದೇನೆ ಅಂತ ಹಂಗೆ ಮಿಥ್ಯಾಚಾರಿಗಳ ತರ ಆಗ್ಬಾರ್ದು. ಮಿಥ್ಯಾಚಾರಿಗಳು ಏನ್ ಹೇಳ್ತಾರೆ, ನಾನು ಸನ್ಯಾಸಿ ಅಂತ ಹೇಳ್ತಾರೆ, ಆದ್ರೆ ಸೋಗಲಾಡಿಗಳು. ಅವ್ರು ಬೇರೆ ಎಲ್ಲಾ ಇಂದ್ರಿಯ ತೃಪ್ತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಆಗ್ಬಾರ್ದು ಅನ್ನುವಂಥದ್ದು. ಈಗ ನಾನು ಭಕ್ತಿ ಮಾಡ್ತೇನೆ ಅಂದ್ಕೊಂಡು ಆದ್ರೆ ಅಂದ್ರೆ ಅದಕ್ಕೆ ಏನಾಗಿದೆ, ಶ್ರೀಲಾ ಪ್ರಭುಪಾದರು ಏನ್ ಹೇಳಿದ್ದಾರೆ, ಹರೇ ಕೃಷ್ಣ ಮಹಾಮಂತ್ರ ಜಪಿಸಿ. ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಏನಾಗುತ್ತೆ, ಅದು ನಮ್ಮನ್ನ ಪಾಪಕೃತ್ಯಗಳಿಂದ ದೂರ ಇಡುತ್ತೆ. ಆಯ್ತು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಅದು ನೀವು ಈಗ ಹೇಳಿದ್ರಲ್ಲ, ಅಜಾಮಿಲ್ ಬಗ್ಗೆ ಅವ್ರು ಹೇಳಿದ್ರಲ್ಲ ನೀವು, ಅವರು ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಸಾಯ್ಬೇಕಾದ್ರೆ ನಾರಾಯಣ ಹೆಸರು ತಗೊಂಡ್ಮೇಲೆ ಅವರು ದೇವದೂತ ಬಂದು ಅವ್ನಿಗೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಪ್ರಭುಜಿ. ನಾರಾಯಣ ಅಂತ ಒಂದೇ ಹೆಸರು ಹೋಗಿದ ತಕ್ಷಣ ಯಮದೂತ ಬದಲು ಅವರು ದೇವದೂತರು ಬಂದ್ರು ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಪ್ರಭುಜಿ. ಬಟ್ ಅವರು ಜೀವನ್ ಪರ್ಯಂತ ಅಂದ್ರೆ ಅವರು ಜೀವನ್ ಪರ್ಯಂತ ಭಕ್ತಿ ಮಾರ್ಗದಲ್ಲೇ ನಡ್ಕೊಂಡು ಬಂದ್ರು. ಆಮೇಲೆ ಅವ್ರಿಗೆ 80 years ಅಲ್ಲಿ ಆತರ ಮನಸ್ಸು ಯಾಕೆ ಆತರ ಇದಾಯ್ತು ಪ್ರಭುಜಿ? ಯಾಕಂದ್ರೆ 80 years ಅಲ್ಲಿ ಅವರೆಲ್ಲ ಭಕ್ತಿ ಸೇವೆಯಲ್ಲೇ ಇದ್ರಲ್ಲ ಪ್ರಭುಜಿ, ಬಟ್ ಅವ್ರ ಮೈಂಡ್ ಯಾಕೆ ಆತರ ಡೈವರ್ಟ್ ಆಯ್ತು? ಇದು ಅದೇ ಮಾಯೆ. ಯಾಕಂದ್ರೆ ಪ್ರಭುಜಿ ಅವರು ಟೋಟಲಿ ಅಂದ್ರೆ ಒಂದು ಬಾಲ್ಯಾವಸ್ಥೆಯಿಂದ ಇಟ್ಕೊಂಡು ಆ ಏಜ್ ವರೆಗೆ ಅಂದ್ರೆ ಮದ್ವೆ ಆಗೋವರೆಗೆ ಆತರ ಅವರು ನಾಮಸ್ಮರಣೆಯಲ್ಲಿ ಜಪ ತಪ ಹೋಮ ಹವನ ಮಾಡ್ಕೊಂಡಿದ್ರಲ್ಲ ಪ್ರಭುಜಿ. ಬಟ್ ಆ ಮೂಮೆಂಟ್ ಅವ್ರಿಗೆ ಭಗವಂತ ಯಾಕೆ ಆ ರೀತಿ ಅವ್ರನ್ನ ಕಾಪಾಡ್ಲಿಲ್ಲ ಅಂತ? ಭಗವಂತ ಕಾಪಾಡಿದ್ದ, ಅದಕ್ಕೇನೆ ಅಲ್ವಾ ಅವರಿಗೆ ಒಂದು ಅದೇ ಜನ್ಮದಲ್ಲಿ ಆಮೇಲೆ ಅವರನ್ನ ಬದ್ರಿಕಾಶ್ರಮಕ್ಕೆ ಹೋಗಿ ನೀನೆಲ್ಲ ಭಕ್ತಿ ಸೇವೆ ಮುಂದುವರಿಸ್ಕೊಂಡು ನೀನ್ ಮಾಡ್ಬಿಟ್ಟಿದ್ಯಾ ಅಂತ. ಅಂದ್ರೆ ಎಷ್ಟು ಮನಸ್ಸನ್ನ ನಾವು ಎಷ್ಟು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಭಕ್ತಿ ಸೇವೆ ಮಾಡುವಾಗ ಯಾಕೆ ಹಾಗಾಯ್ತು
ಅಂತ ನಾವು ಕೇಳಲಿಕ್ಕೆ ಹೋದ್ರೆ ಅವರು ಮಾಯೆಯ ಬಲೆಗೆ ಬರ್ತಾರೆ. ಎಲ್ಲೋ ಒಂದ್ ಕಡೆ ಅವರ ಕರ್ಮ ಅವರಿಗೆ ಇನ್ನೂ ಆಡಿಸ್ತಾ ಇತ್ತು ಅಲ್ಲಿ. ಅದೇ ನೀವು ಹೇಳಿದ್ರಲ್ಲ ಪ್ರಭುಜಿ, ನಾವು ಮಾಡಿದ ಅಂದ್ರೆ ನಾವು ನಾಮ ಜಪದಿಂದ ನಾವು ಮಾಡಿದ ಕರ್ಮ ಎಲ್ಲ ಕಡಿಮೆ ಆಗತ್ತೆ ಅಂತ ಹೇಳಿ. ಬಟ್ ಆ ವಯಸ್ಸಿಗೆ ಆತರ ಯಾಕಾಯ್ತು ಪ್ರಭುಜಿ ಅವ್ರಿಗೆ? ಮೈಂಡ್ ಆತರ ಯಾಕೆ? ಎಷ್ಟು ವರ್ಷ ಅವರು ಭಕ್ತಿಯಲ್ಲೇ ಇದ್ರಲ್ಲ ಪ್ರಭುಜಿ. ಆಗತ್ತೆ ಕೆಲವೊಂದು ಟೈಮು ಮಾಯೆ ಅಂದ್ರೆ ಅವರು ಮನಸ್ಸನ್ನ ಕಂಟ್ರೋಲ್ ಮಾಡುವಷ್ಟು ಅವ್ರು ಮಾಡಿಲ್ಲ ಅಲ್ಲಿ. ಅದಕ್ಕೆ ಹೇಳುವಂಥದ್ದು ಮಾಡಬೇಕು ಅನ್ನೋದು. ಅಜಾಮಿಳ ಈ ತರನು ಆಗತ್ತೆ ಅಂತ ಕೃಷ್ಣ ನಮ್ಗೆ ತೋರಿಸ್ಕೊಟ್ಟಿದ್ದಾನೆ ಅವರ ಮುಖಾಂತರ ಅಷ್ಟೇ. ನಾವು ಭಕ್ತಿಯನ್ನ ಮಾಡುವಾಗ ಎಷ್ಟು ಸ್ಟ್ರಿಕ್ಟ್ ಆಗಿರ್ಬೇಕು ಅನ್ನುವಂಥದ್ದು. ಯಾಕೆ ಹಾಗಾಯ್ತು ಅನ್ನುವಂಥದ್ದನ್ನ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅಂದ್ರೆ ಅವರ ಒಂದು ಅವ್ರದ್ದು ಪಾಪ ಇನ್ನು ಉಳ್ಕೊಂಡಿತ್ತೇನೋ ಒಂದು ಅದು ಒಂದು ಹೋಗ್ಬೇಕು ಅನ್ನುವಂತಹದ್ದು ಭಗವಂತನ ಇಚ್ಛೆ ಇತ್ತೋ ಏನೋ. ಯಾಕೆಂದ್ರೆ ಅವರು ಮಾಡ್ತಾ ಇದ್ರು, ಆದ್ರೆ ಅವರು ಸಂಸಾರಸ್ಥರಾಗಿದ್ರು, ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ಆದ್ರೆ ಎಲ್ಲರೂ ಅವರನ್ನ ಬಿಟ್ಟು ಹೋಗ್ತಾರೆ. ಆಮೇಲೆ ಅವರು ಆ ವೇಷ ಜೊತೆಗೆ ಸಂಸಾರ ಮಾಡ್ತಾರೆ. ನಾರಾಯಣ ಅಂತ ಹೇಳ್ತಾರೆ. ಅವ್ರು ಬಂದು ಕರ್ಕೊಂಡು ಹೋಗಲ್ಲ. ಅವ್ರು ಹೇಳ್ತಾರೆ, ನಿನಗೆ ಈಗ ನಾವು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನಿನ್ನ ಪಾಪ. ಯಾಕೆಂದ್ರೆ ಅವನು ಅಷ್ಟು ಪುಣ್ಯವನ್ನ ಮಾಡಿ, ಅಂದ್ರೆ ಭಗವಂತನ ಸೇವೆಯನ್ನ ಮಾಡಿರುವುದರಿಂದ ಅವನು ಆ ನರಕಕ್ಕೆ ಹೋಗೋದು ಸಹಿತ ತಪ್ಪಿತು. ಇಲ್ಲಾಂದ್ರೆ ಅವನು ಸೀದಾ ಯಮಭಟ್ರು ಅವನ್ನ ಎತ್ಕೊಂಡು ಹೋಗ್ತಾ ಇದ್ರು. ಏನು ತಪ್ಪಿಸ್ತು ಅಂದ್ರೆ ಅವನು ಮಾಡಿರುವಂತಹ ಆ ಒಂದು ಭಕ್ತಿ ಅದು ಅವನನ್ನು ಅಲ್ಲಿ ಉಳಿಸ್ತು ಅಂತ. ಅದರಿಂದ ನಾವು ಭಕ್ತಿಯನ್ನ ಮಾಡಿದ್ರೆ ಕೆಲವೊಂದು ಟೈಮ್ ನಮ್ಮ ಕೈಯಿಂದ, ಅಂದ್ರೆ ಈ ತರ ಏನಾದರೂ ಪಾಪಗಳಾದ್ರೂ ಭಗವಂತ ಕರುಣಾಮಯಿ, ಅವನು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಅನ್ನೋದಕ್ಕೋಸ್ಕರ. ಪ್ರಭುಜಿ ನಾವು ಬೇರೆ ಬೇರೆನೂ ನೋಡ್ಬೋದು. ವಿಶ್ವಾಮಿತ್ರ ತರ ಅಂದ್ರೆ ನಾವ್ ಇದ್ರಲ್ಲಿ ನೋಡಿದ್ರೆ ಅದೇ ಅವ್ರದ್ದು ಈ ತರ ಪರಿಸ್ಥಿತಿ ಆದ್ರೆ ಜನಸಾಮಾನ್ಯ ಪರಿಸ್ಥಿತಿ. ಕರೆಕ್ಟ್, ನೀವ್ ಹೇಳಿದ್ ಸರಿ. ನಮ್ಗೆ ತುಂಬಾ ಟೈಮ್ ಬೇಕಾಗುತ್ತೇನೋ ಪ್ರಭುಜಿ, ಅವಾಗ್ಲೇ ನಾನು ಕೇಳ್ದಂಗೆ ಇನ್ನು ತುಂಬಾ ಜನ್ಮಗಳು ನಾವು ತಗೋಬೇಕಾಗುತ್ತೆ. ಆದ್ರೆ ಅವನು ಹೇಳ್ತಾನೆ, ತುಂಬಾ ಸುಲಭನು, ಅತ್ಯಂತ ಸುಲಭವಾಗಿ ನಾವು ಇದು ಏನು ಜೀವನದಲ್ಲಿ ಕಾರ್ಯರೂಪಕ್ಕೆ ತರುವಂತಹದ್ದು ಭಕ್ತಿ ಸೇವೆ ಮಾತ್ರ. ಅದು ಬಿಟ್ಟು ಈಗ ಕರ್ಮಯೋಗ, ಅಷ್ಟಾಂಗ ಯೋಗ ಎಲ್ಲ ನೀವು ತಿಳಿದ್ರಿ, ಅದೆಲ್ಲ ನಮ್ಮ ಹತ್ರ ಈಗ ಮಾಡ್ತಾ ಕುತ್ಕೊಳ್ಲಿಕ್ಕೆ ಆಗತ್ತಾ? ವೇದಾಧ್ಯಯನ ಮಾಡ್ಲಿಕ್ಕೆ ಆಗತ್ತಾ? ವೇದಾಧ್ಯಯನವನ್ನ ಮಾಡ್ತಾ ಎಲ್ಲ ವೇದಗಳನ್ನ ಅರ್ಥ ಮಾಡ್ಕೊಂಡು ನಮಗೆ ಕಲಿಯುಗದಲ್ಲಿ ಟೈಮೇ ಇಲ್ಲ. ಅದರಿಂದ ಕಲಿಯುಗದಲ್ಲಿ ಹೇಳಲಾಗಿರುವಂತಹದ್ದು ಒಂದೇ ಜಪಯಜ್ಞ, ಹರೇ ಕೃಷ್ಣ, ಭಗವಂತನ ನಾಮಸ್ಮರಣೆ. ಈಗ ಆಯ್ಕೆ ನಮ್ದು. ಈಗ ನಾವು ಈ ತರ ಹೇಳ್ಕೊಂಡು ಒಂಚೂರು ಭಕ್ತಿಯನ್ನ ಮಾಡ್ದೇನೆ, ಆಯ್ತಪ್ಪ ಏನೋ ನನಗೇನು ಇನ್ ಬಹಳ ಸಮಯ ಬೇಕು, ಅವನು ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಮಾಡೋದನ್ನ ಮಾಡ್ತಾ ಇರ್ಬೋದು. ಒಂದು ಇಲ್ಲ ಅಂದ್ರೆ ಅವಾಗ ಏನಾಗತ್ತೆ ಅಂದ್ರೆ ನಾವು ಕರ್ಮ ಫಲಗಳಿಗೆ ಅನುಸಾರವಾಗಿ ಕಷ್ಟನೋ ಸುಖನೋ ನಾವು ಎದುರಿಸ್ಬೇಕಾಗತ್ತೆ, ಅದನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ. ಆದ್ರೆ ಭಕ್ತಿಯನ್ನ ಮಾಡೋದ್ರಿಂದ ಒಂದು ಇದೇನಂದ್ರೆ ಅಂತಹ ಪರಿಸ್ಥಿತಿಯಲ್ಲಿಯೂ ಸಹಿತ ನಾವು ಅದನ್ನ ದೃಢ ಚಿತ್ತದಿಂದ ಎದುರಿಸಬಹುದು ಒಂದು. ಮತ್ತೆ ಕೆಲವೊಂದು ಟೈಮು ಭಕ್ತಿಯನ್ನ ಮಾಡೋದ್ರಿಂದ ಅದು ನಮ್ಗೆ ಎಫೆಕ್ಟ್ ಆಗದೇನೂ ಇರಬಹುದು. ಈಗ ಒಂದಂದ್ರೆ ಪ್ರಭುಜಿ, ಇವಾಗ ಎಲ್ಲ ನೋಡ್ತಾ ಇದ್ರೆ ನಾವು ಯಾರ್ಯಾರು ಎಷ್ಟೆಷ್ಟು ಮಾಡಿದಾರೆ ಅವ್ರು ಅಷ್ಟು ತಗೊಳ್ಳೇಬೇಕು ಅನ್ನೋದು. ನಾವೇ ಈಗ ನಮ್ ಸುತ್ತಮುತ್ತ ಸೊಸೈಟಿಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ನೋಡಿದಾಗ ಒಂದು ಆತರ ಅನ್ಸುತ್ತೆ, ಯಾರೇನೆಲ್ಲ ತಪ್ಪು ಮಾಡಿದಾರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ ಅಂತ. ಬಟ್ ಏನಂದ್ರೆ ಯಾವ್ದೋ ಜನ್ಮದಲ್ಲಿ ಮಾಡಿರೋದು ಮತ್ತೆ ಈ ಜನ್ಮದಲ್ಲಿ ನಮ್ಗೆ ಗೊತ್ತಿರಲ್ಲ. ಇವಾಗ ಈ ಜನ್ಮದಲ್ಲಿ ಒಬ್ರು ತುಂಬಾ ಚೆನ್ನಾಗೇ ಇರ್ತಾರೆ, ಅವ್ರ ಪಾಪ ತುಂಬಾ ಒಳ್ಳೆ ಗುಡ್ ಕ್ಯಾರೆಕ್ಟರ್ ಇರ್ತಾರೆ, ಏನು ಆತರ ಇರಲ್ಲ. ಬಟ್ ಅವ್ರಿಗೆ ಕಷ್ಟಗಳ ಮೇಲೆ ಕಷ್ಟ ಬರ್ತಾನೆ ಇರುತ್ತೆ. ಅದು ಅದೇ ಒಂದು ಜನ್ಮದಲ್ಲಿ ಯಾವಾಗ ತಪ್ಪು ಮಾಡಿದ ಅವಾಗ್ಲೇ ಕೊಟ್ಬಿಡ್ಬೇಕಲ್ಲ ಪ್ರಭುಜಿ, ಏನು ಶಿಕ್ಷೆ ಆಗಲ್ಲ. ಅದು ಕರ್ಮ ಫಲ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆದ್ರೆ ನೀವ್ ಹೇಳ್ದಾಗೇನೆ ಈಗೇನಂದ್ರೆ ಈಗ ನಾವು ಹಿಂದಿನ ಜನ್ಮದಲ್ಲಿ ಯಾರಿಗೋ ಹೊಡೆದಿರ್ತೇವಪ್ಪ, ಕರೆಕ್ಟ್, ಈ ಜನ್ಮದಲ್ಲಿ ನಾವು ಅವನಿಗೆ ಹೊಡಿತೇವೆ. ಆ ರೀತಿಯಾಗಿ ನಡೀತಾ ಇರತ್ತೆ ಅದು. ಅದರ ಲೆಕ್ಕಾಚಾರ ನಮಗೆ ಬಹಳ ಕಷ್ಟ. ಅದ್ರ ಬಗ್ಗೆ ತುಂಬಾ ಕಷ್ಟ ಅಲ್ಲ ಪ್ರಭುಜಿ ಅದು ಅರ್ಥ ಮಾಡ್ಕೊಳ್ಳೋದು ಬಹಳ. ಯಾಕಂದ್ರೆ ಯಾವ್ದೋ ಜನ್ಮದಲ್ಲಿ ಏನೋ ಮಾಡಿರೋದು ನಮ್ಗೆ ಈ ಜನ್ಮದಲ್ಲಿ ನೆನಪು ಇರೋದಿಲ್ಲ. ಚೂರುನು ಎಲ್ಲಿ ಹುಟ್ಟಿದ್ವಿ, ಏನು ಹೇಗೆ ಮಾಡಿದ್ವಿ ಅಂತ ಏನೂ ಗೊತ್ತಿಲ್ಲ. ಅದಕ್ಕೆ ನನ್ ಪ್ರಕಾರ ಈ ಜನ್ಮದಲ್ಲಿ ನಾವು ತಪ್ಪು ಮಾಡಿದ್ರೆ ಈ ಜನ್ಮದಲ್ಲೇ ಕೊಟ್ಬಿಡ್ಬೇಕು ಶಿಕ್ಷೆನು ನಮ್ಗೆ, ಯಾರೇ ಆಗಿರ್ಬೋದು.
ಅಂತ ನಾನ್ ಮಾತಾಜಿ ಅನ್ಕೊತೀನಿ. ಮಾತಾಜಿ ಅದೇ ನಾವು ಒಂದು ಜನ್ಮ ತಾಳ್ಬೇಕಂದ್ರೆ ಹಾ ಹೋದ ಜನ್ಮದ್ದು ಎಷ್ಟೋ ಕರ್ಮಗಳನ್ನು ಈ ಜನ್ಮದ ಪಡ್ಕೊಂಡ್ ನಾವ್ ಬಂದಿರ್ತೇವೆ. ಅದು ಕರೆಕ್ಟ್ ನಮ್ಗ ತಿಳಿಬೇಕಂದ್ರ ನಾವ್ ಯಾವಾಗ ದೇವರ ಜಪ ನಾಮ ಸ್ಮರಣೆ ಕಂಟಿನ್ಯೂ ಹಾ ಯಾವಾಗ್ಲೂ ಇರ್ತೇವಲ್ಲ, ಆ ಕರೆಕ್ಟ್. ಏನ್ ಹೋದ ಜನ್ಮದಾಗ ಇದ್ದಿದ್ದ ಕರ್ಮಗಳನ್ನು ಈ ಜನ್ಮದಾಗ ಕಳ್ಕೋಂತ ಅವಕಾಶ ನಮ್ಗ ಸಿಗುತ್ತೆ. ಅದೇ ನಾವ್ ಯಾವ್ದೂ ದೇವ್ರ ಸ್ಮರಣೆ ಮಾಡ್ಲಿಲ್ಲ, ದೇವ್ರ ಜಪನ ಮಾಡ್ಲಿಲ್ಲ ಅಂದ್ರ ಮತ್ ಹೋದ್ ಜನ್ಮದ್ದು ಈ ಜನ್ಮದ್ದು ಕರ್ಮಗಳು ಮತ್ ಪೆಂಡಿಂಗ್ ಇಟ್ಕೊಂತ ಮತ್ತೆ ಹೋಗ್ತೈತಿ. ಪೆಂಡಿಂಗ್ ಬ್ಯಾಲೆನ್ಸ್ ಶೀಟ್ ಇದ್ದಂಗ ಇದು ಮತ್ತೆ ಅಕೌಂಟ್ದಾಗ. ಹೋಗತ್ತೆ. ಹೌದು ಅದು ಹಾ ನಿಜ. ನಮ್ SB ಅಕೌಂಟ್ ಇದ್ದಂಗೆ. SB ಅಕೌಂಟ್ದಾಗ ಎಷ್ಟ್ ಅಮೌಂಟ್ ನಾವ್ ಹಾಕೊಂತ ಹೌದು. ಹೋಗ್ತೈತಿ ಅಷ್ಟ್ ಸೇವಿಂಗ್ ಹಾಕೊಂತ ಅಟ್ಲೀಸ್ಟ್ ಹೋಗ್ಬೇಕು. ನಾವು ಇಲ್ಲಿವರೆಗೂ ಬಂದಿರೋದು ನಮ್ ಪುಣ್ಯ ಬಂದ ಅನ್ಕೊಂಡು ಇನ್ ಮೇಲೆ ಹಾ ಆದ್ರೂನು ಒಂದು ಇನ್ ಮುಂದ ಒಳ್ಳೆ ಆದ್ರ ದಾರಿಯಲ್ಲಿ ಎಷ್ಟ್ ನಡ್ಕೊಂಡು ಹಾ ಹೋಗೋ ಅವಕಾಶ ಸಿಕ್ಕಿದೆ ಅನ್ಕೊಂಡು ಭಕ್ತಿ ಮಾಡ್ಕೊಂಡು ಆ ಹೋದ್ರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಹೋಗ್ಬೇಕು. ಎಷ್ಟ್ ಅಟ್ಲೀಸ್ಟ್ ಜಾಸ್ತಿ ಮಾಡ್ಕೊಂತ ಹೋಗ್ತಿವಲ್ಲ ಅಷ್ಟು ನಮ್ಗ ಪಾಪಗಳನ್ನ ಕಳ್ಕೋದು. ನಮ್ಮ ಕರ್ಮ ಪಾಪ ಕಳೆದುಕೊಂಡು ಹೋಗುದ. ಕಳ್ಕೊಂಡು ಹೋಗ್ಬೋದು. ಯಾಕೆಂದ್ರೆ ಹೌದು ಭಕ್ತಿಯ ಗುರುಜಿ. ಮಾರ್ಗದಲ್ಲಿ ಇದ್ದಾಗ ಹ್ಮ್ ಯಾವುದೇ ಕರ್ಮ ಫಲ ನಮಗೆ ಅಂಟುಕೊಳ್ಳೋದಿಲ್ಲ. ಅಂದ್ರೆ ಇನ್ನು ಮುಂದೆ ನಿಮ್ಗೆ ಆ ಕರ್ಮಗಳು ಅಂಟುಕೊಳ್ಳೋದಿಲ್ಲ ಕರೆಕ್ಟ್. ಭಕ್ತಿಯನ್ನ ಮಾಡಿದ್ರೆ. ಪ್ರಭುಜಿ ಈಗ ಯಾವ್ದೋ ನಮ್ದು ಈಗೆಲ್ಲಾ ಬಂದ್ ಇದೆಲ್ಲಾ ಭಗವದ್ಗೀತೆ ಕೇಳತ್ತಂದ್ರೆ ಯಾವ್ದೋ ಒಂದ್ ಜನ್ಮದ್ ನಮ್ದು ಪುಣ್ಯ ಇರುವುದಕ್ಕೆ ನಮ್ಗೆ ಈ ಪುಣ್ಯ ಅವಕಾಶ ಹೌದು ಸಿಗ್ತಾ ಇದೆ. ಕರೆಕ್ಟ್. ಇಲ್ಲಿಂದ ಅದು ಅವಕಾಶ ಸಿಗ್ತಾ ಇಲ್ಲ, ಅದು ಎಷ್ಟೋ ಅವಕಾಶ ಜನಕ್ಕೆ ಇಲ್ಲ. ಸಿಕ್ಕಿಲ್ಲ. ಅದೇ ಹೇಳಿದ್ದು. ಹೌದು. ಅದೇನೆ ಹೇಳ್ತಾ ಇರೋದು. ಎಷ್ಟೋ ಜನರಿಗೆ ಸಿಗಲ್ಲ. ಎಷ್ಟೋ ಜನ ನೋಡಿ, ಈಗ ಇಲ್ಲೇ ನಾವು ನೋಡ್ಬೋದು, ಎಷ್ಟೋ ಜನ ರಿಜಿಸ್ಟರ್ ಆಗಿ ಮೊದಲನೇ ದಿವಸ ಕ್ಲಾಸಿಗೆ ಬರ್ತಾರೆ, ಆಮೇಲೆ ಅಟೆಂಡೇ ಮಾಡಲ್ಲ. ಸೊ ಅದು ಅಷ್ಟು ಅಲ್ದೆ ಇನ್ನ ತುಂಬಾ ಜನಕ್ಕೆ ಇವಾಗ ಊರ್ ಕಡೆ ಎಲ್ಲ ಹೋದಾಗ ಅವ್ರಿಗೆ ಭಗವದ್ಗೀತೆ ಅಂದ್ರೇನೆ ಏನು ಅಂತಾನೆ ಗೊತ್ತಿಲ್ಲ. ಕೃಷ್ಣ ಎಲ್ಲಾ ದೇವರಲ್ಲಿ ಒಬ್ರು ಅಂತಾನೆ ಪೂಜೆ ಮಾಡೋದು ಗುರುಜಿ. ಇವಾಗ ನಾನ್ ನೋಡ್ದಂಗೆ ಊರ್ ಕಡೆ ಆತರ ಎಲ್ಲಾನು ಇವಾಗ ರಾಮ ಶಿವ ಗಣಪತಿ ಇರೋ ತರ ಕೃಷ್ಣ ಸಹ ಒಬ್ರು. ನಮ್ಗೆ ಎಷ್ಟು ದೇವ್ರು ಇದಾರಲ್ವಾ, ಇವ್ ಕೌಂಟ್ಲೆಸ್ ದೇವ್ರು, ಅದ್ರಲ್ಲಿ ಕೃಷ್ಣನು ಒಬ್ರು ಅಂತಾನೆ ಅಷ್ಟೇನೆ ತಿಳ್ಕೊಂಡಿರೋ. ಆದ್ರೆ ಮಂತ್ರ ಶ್ಲೋಕದಲ್ಲಿ ನಾವು ಹೇಳ್ತೇವೆ ಅವನನ್ನೇ ದೇವೋತ್ತಮ ಪರಮ ಪುರುಷ ಅಂತಾನೆ ಹೇಳ್ತೇವೆ. ಯಾಕೆಂದ್ರೆ ನಾವು ಯಾವುದೇ ದೇವರಿಗೆ ಪೂಜೆ ಮಾಡಿದ್ರು ಏನನ್ನೇ ಅರ್ಪಿಸಿದ್ರು ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ, ಆದ್ರೆ ಅದ್ ಯಾಕೆ ಹೇಳ್ತೀವಿ ಅನ್ನೋದು ಅರ್ಥ ಗೊತ್ತಿಲ್ಲ. ಅದೇ ನನಗೆ ಏನ್ ಡೌಟ್ ಅಂದ್ರೆ, ಇವಾಗ ಊರ್ ಕಡೆ ಕೃಷ್ಣ ಪ್ರಜ್ಞೆ ಅವ್ರಿಗೆ ಇರೋದೇ ಇಲ್ಲ, ಭಕ್ತಿ ಮಾರ್ಗದಲ್ಲಿ ಇರಲ್ಲ, ಒಟ್ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವ್ರು ನಾರ್ಮಲ್ ದೇವ್ರ ಪೂಜೆ, ಇವಾಗ ಶಿವನ್ ಪೂಜೆ ಇನ್ನೊಂದು, ಬಟ್ ಅವ್ರು ಕಲ್ಮಶ ಇರಲ್ಲ ಅವ್ರ ಮನ್ಸಲ್ಲಿ. ಅವರು ಆರಾಮ್, ಮತ್ತೆ ಅವ್ರ ಮನೆ ಆಯ್ತು, ಅವರು ಮೋಸ ಮಾಡಲ್ಲ. ಕೃಷ್ಣನ್ ಭಕ್ತಿಯಲ್ಲಿ ಇರಲ್ಲ. ಅವರು ಬೇರೆ ಯಾವ್ದೋ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ ಹಿಂದೂಯಿಸಮ್ ಅಲ್ಲಿ ಇವಾಗ ತುಂಬಾ ದೇವ್ರುಗಳಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆ. ಇಷ್ಟೊಂದಿನ ನಾವು ಹಂಗೇನೆ ಬೆಳ್ದಿರೋದು. ಇವಾಗ ಅವ್ರು ಭಕ್ತಿ ಸೇವೆಯಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಮೋಕ್ಷ ಸಿಗಲ್ವಾ? ಮೋಕ್ಷ ಅವನೇ ಏನ್ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ, ನೀವು ಯಾವ ದೇವರನ್ನ ಪೂಜೆ ಮಾಡ್ತೀರೋ ಆ ದೇವರ ಹತ್ರ ನೀವು ಹೋಗ್ತೀರಾ ಅಂತ ಹೇಳ್ತಾನೆ. ಕರೆಕ್ಟ್ ಕರೆಕ್ಟ್ ಅಲ್ವಾ? ಅಲ್ಲಿ ಹೋದ್ಮೇಲೆ ಮತ್ತೆ ಕೊನೆಯದಾಗಿ ಮೋಕ್ಷ ಕೊಡುವವನು ಯಾರು? ಮುಕುಂದ. ಅಂದ್ರೆ ಕೃಷ್ಣ. ಕೃಷ್ಣನೇ ಮೋಕ್ಷ ಕೊಡುವವನು. ಕರೆಕ್ಟ್. ಮೋಕ್ಷ ಅವನಿಂದಲೇ ಸಿಗುತ್ತೆ. ಆದ್ರೆ ನಾವು ಏನ್ ಮಾಡ್ಬೋದು, ನಾವು ಇನ್ನೂ ಹೆಚ್ಚಿನ ಲೋಕಗಳಿಗೆ ಹೋಗ್ತಾ ಅಥವಾ ಬೇರೆ ಬೇರೆ ಇದಕ್ಕೆ ಹೋಗಿ ಅಲ್ಲಿ ಇನ್ನೂ ಹೆಚ್ಚು ಭಕ್ತಿಯನ್ನು ಮಾಡ್ಕೊಂಡು ಇವಾಗ ನಾವು ಈ ತರ ಅನ್ಕೋಬೇಕು. ಅವ್ರದ್ದು ಇವಾಗ ಒಳ್ಳೆ ನಡತೆಯಿಂದ ಅವ್ರು ನಡ್ಕೊಂಡು ಹೋದ್ರೆ ಮೇ ಬಿ ಅವ್ರಿಗೆ ನೆಕ್ಸ್ಟ್ ಜನ್ಮದಲ್ಲಿ ಇದು ಭಕ್ತಿ ಸೇವೆ, ಕೃಷ್ಣನ್ ಭಕ್ತಿ ಸೇವೆ ಸಿಕ್ಕಿ ಆಮೇಲೆ ಅವ್ರಿಗೆ ಮೋಕ್ಷ ಸಿಗುತ್ತೆ. ಹಾಗಾಗಿ ಕೃಷ್ಣ ಹತ್ರ ಹೋಗ್ತಾರೆ ಅಂತ. ಈಗ ಉದಾಹರಣೆಗೆ ಒಬ್ಬ ಹುಡುಗ ಏನೋ ಒಂದು ದುರಾಚಾರಿ ಆಗ್ತಾನೆ, ಮನೆಯಿಂದ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಆದ್ರೆ ತಂದೆಗೆ ಏನಿರುತ್ತೆ, ಅವನನ್ನ ನಾನು ಮನೆಗೆ ಹೇಗಾದ್ರೂ ಮಾಡಿ ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ಅವನು ತಂದೆ ಕರೀತಾನೆ ಅಂತ ಬರೋದೇ ಇಲ್ಲ, ಭಯ ಅವನಿಗೆ ವಾಪಸ್ ತಂದೆ ಹತ್ರ ಬರೋದಕ್ಕೆ. ಹೌದು. ಆಗ ಅವನ್ ಏನ್ ಮಾಡ್ತಾನೆ, ತಂದೆ ಏನ್ ಮಾಡ್ತಾನೆ, ಸಾಲಿ ನನ್ನ ಹತ್ರ ಅವನಿಗೆ ಬರೋದಕ್ ಭಯ ಅಲ್ವಾ, ಸರಿ ಅದಕ್ಕೆ ಏನ್ ಮಾಡೋಣ, ಯಾರನ್ನಾರು ಸಂಬಂಧಿಕರು ಗೊತ್ತಿರೋರ್ಗೆ ಅವರನ್ನ ಕಳಿಸ್ತಾನೆ. ಅವ್ರ ಹತ್ರ ಸುಲಭವಾಗಿ ಮಾತಾಡ್ಬೋದಲ್ಲ ಅವರು. ಆ ರೀತಿಯಾಗಿ ಮೊದಲು ಅವ್ರ ಹತ್ರ ಬಂದು ಆಮೇಲೆ ಅವ್ರ ನಿಧಾನಕ್ಕೆ ತಂದೆ ಹತ್ರ ಕರ್ಕೊಂಡ್ ಬರ್ತಾರೆ. ಸೊ ಇದು ಇತರ ದೇವತೆಗಳಿಗೂ ಆ ಒಂದು ಸಂಬಂಧ ಗೊತ್ತಾಯ್ತು. ಬಟ್ ಇದಂತೂ ಫೈನಲ್ ಆಯ್ತು ಇವಾಗ ಎಲ್ಲ ನೋಡಿದಾಗ. ಮತ್ತೆ ನಾವು ಇವಾಗ ಇಷ್ಟು ವಯಸ್ಸಾದ್ಮೇಲೂ ಯಾರ್ಯಾರು ಎಷ್ಟೆಷ್ಟು ಮಾಡಿದಾರೋ ಅದು ಈ ಜನ್ಮದಲ್ಲಿ ಇಲ್ಲ ಅಂದ್ರೂ ಒಳ್ಳೇದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ಅವ್ರ ಖಾತೆಗಂತೂ ಜಮಾ ಆಗ್ತಾನೆ ಇರುತ್ತೆ. ಆಗತ್ತೆ, ಖಂಡಿತವಾಗಿ ಆಗತ್ತೆ ಅಲ್ವಾ? ಓಕೆ, ಆಯ್ತು ಪ್ರಭುಜಿ, ಧನ್ಯವಾದಗಳು. ನಾವೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಒಂದ್ ರೌಂಡ್ ಜಪಿಸೋಣ, ಆಮೇಲೆ ಕ್ಲಾಸ್ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ
कृष्ण कृष्ण हरे हरे राम 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 हरे हरे कृष्ण 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 हरे राम 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 हरे हरे कृष्ण 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 हरे राम राम हरे हरे कृष्ण 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 हरे राम राम हरे हरे कृष्ण 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 हरे राम राम हरे हरे कृष्ण कृष्ण हरे राम राम हरे हरे कृष्ण 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 कृष्ण हरे राम राम हरे हरे कृष्ण राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे हरे राम राम हरे हरे कृष्ण 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 हरे राम राम हरे हरे कृष्ण कृष्ण हरे राम राम हरे हरे कृष्ण 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 हरे राम राम हरे हरे कृष्ण 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 हरे राम राम हरे कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज की जयवागली श्रीला प्रभुपाद की जयवागली अनंत कोटि वैष्णव वृंद की जयवागली ಹರೇ ಕೃಷ್ಣ ಇಲ್ಲಿ ಹರೇ ಕೃಷ್ಣ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಧನ್ಯವಾದಗಳು ಪ್ರಭುಜಿ. ನಾಳೆ ಭಕ್ತಿ ಯೋಗದ ಕೊನೆಯ ಅಧ್ಯಾಯ ಭಕ್ತಿ ಸೇವೆ ಹೇಗೆ ಮಾಡಬೇಕು ಅನ್ನುವಂಥದ್ದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ.